ವೈಭವ್ ಸೂರ್ಯವಂಶಿ ಎಂಟ್ರಿ ಆದ ಮೇಲೆ ಪುನಃ ಒಂದು ಕ್ರಿಕೆಟ್ ನೋಡುವಂಥ ಹುಮ್ಮಸ್ಸು ಪುನಃ ತುಂಬ ಜಲ್ದಿ ಬಂದು ನನಗೂ ನೋಡುವಂಥ ಕಳೆದ IPL ಅಲ್ಲಿ 35 ಬಾಲ್ ಸೆಂಚುರಿ 14 ವರ್ಷ ಚಿಲ್ಲರೆಯಲ್ಲಿ ಅದು ಇಂಡಿಯಲ್ಲಿ ಫಾಸ್ಟೆಸ್ಟ್. ಈ ಸತಿ ಅವನ ಮ್ಯಾಚ್ ಎಲ್ಲ ನಾನು ನೋಡಿದ್ದೇನೆ, ಬೇರೆ ಮ್ಯಾಚಲ್ಲಿ ನೋಡ್ಲಿಕ್ಕೆ ಹೋಗಿಲ್ಲ. ಔಟ್ ಅಂತ ಮನಸ್ಸಿಲ್ಲ, ಪುನಃ ಕುಗ್ಗಿಕೊಂಡು ಹೋಗ್ತಾನೆ. ಅಂದರೆ ಆ ಕ್ರಿಕೆಟ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದ ಹೇಳೋದಕ್ಕಿಂತ ಒಂದು ಪ್ರೇಕ್ಷಣೆ. ಇಂಡಿಯನ್ಸ್ ಯಾರು ಕೂಡ 40-40 ಹೆಚ್ಚಿಗೆ ಹೋಗಲಿಲ್ಲ. ಅವರ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮ್ಯಾಚ್ ಆಗ್ತದೆ, ಇವರು ಮಾತಾಡೋದು ನೋಡಲಿ ವೈಭವ್ ಸೂರ್ಯವಂಶಿ ಹೇಗೆ ಔಟ್ ಮಾಡೋದು. ಇಷ್ಟು ರೆಕಾರ್ಡ್ ಇರೋದು 12 ಬಾಲ್ 50, ಯಾರು 11 ಬಾಲ್ 50 ಹೊಡೆದವರೇ ಇಲ್ಲ. ಈಗ IPL ಮಾನದಂಡ ಆಗಿದ್ರೆ ಇವತ್ತು ಆಯ್ಕೆಗೆ ವ್ಯಕ್ತಿ ಯಾರಾಗಬೇಕಿತ್ತು? ವೈಭವ್ ಸೂರ್ಯವಂಶಿ. ಅವನೇ ನಂಬರ್ 1 ಆಯ್ಕೆ. ಇವನ್ನ ಕರ್ಕೊಂಡು ಹೋದಾಗ ಟೆಸ್ಟಿಗೆ ನೀರು ಕುಡಿಸ್ಲಿಕ್ಕಲ್ಲ. ಮೆಸ್ಸಿ 17 ವರ್ಷಕ್ಕೆ ವರ್ಲ್ಡ್ ಕಪ್ಗೆ ಎಂಟ್ರಿ ಆದ, ಇವತ್ತು 38-39 ವರ್ಷ ಆಡ್ತಾರೆ. ಗೌತಮ್ ಗಂಭೀರ್ ಆಡುವಾಗ ಎಲ್ಲರೂ ಸೂಪರ್ ಸ್ಟಾರ್, ಗೌತಮ್ ಗಂಭೀರ್ ಹೊರತುಪಡಿಸಿ ಎಲ್ಲ ಕ್ರಿಕೆಟರ್ಸ್ಗಳಿಗೆ ಏನಾಗಿದೆ ಅಂದರೆ ವೈಭವ್ ಸೂರ್ಯವಂಶಿ ಆಡಿದರೆ ಅಲ್ಲಿಗೆ ಆ ಮ್ಯಾಚಿನಲ್ಲಿ ಮತ್ತೆ ಅವರಿಗೆ ಲೈನ್ ವೇಟ್ ಇಲ್ಲ. ಯಾರಿಗೆ ಕೂಡ ಇನ್ನು ಒಳಗೆ ಯಾಕೆ ಸೇರಿಸಲಿಕ್ಕೆ ಇಷ್ಟ ಇಲ್ಲ. ಅವನಿಗೆ ಕಾರ್ ಗಿಫ್ಟ್ ಬಂತು, ಕಮೆಂಟ್ರಿ ಏನು ಹೇಳಿದ್ರು, ಕಾರ್ ಬಂತು ಅವನಿಗೆ. ಮ್ಯಾನ್ ಆಫ್ ದ ಮ್ಯಾಚ್ ಅದ, ಕಾರ್ ಬಿಡಲಿಕ್ಕೆ ಡ್ರೈವಿಂಗ್ ಲೈಸೆನ್ಸ್ 3 ವರ್ಷ ಇಲ್ಲ. ಕ್ರೀಡೆಯಲ್ಲಿ ಹೇಗೆ ಅಂದರೆ ಯಾರಿಗೆ ಟ್ಯಾಲೆಂಟ್ ಇದೆ ಕ್ರೀಡೆಯಲ್ಲಿ ಅವನಿಗೆ ಫಸ್ಟ್ ಬರಲಿ. ಹಾಯ್ ಹಲೋ ನಮಸ್ಕಾರ. ಸುದ್ದಿಯ ಪಾಡ್ಕಾಸ್ಟಿಗೆ ಸ್ವಾಗತ ತಮಗೆಲ್ಲರಿಗೂ ಕೂಡ. ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿ ಈ ವಿಷಯಗಳನ್ನೇ ಮಾತಾಡ್ತಾ ಇದ್ದೆವು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಟೋರಿಯನ್ನು ಮಾಡ್ತಾ. ಆದರೆ ಇವತ್ತು ಎಲ್ಲರೂ ಮೆಚ್ಚುವಂಥ ಒಂದು ಕ್ರಿಕೆಟಿನ ಬಗ್ಗೆ ಮಾತನಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕ್ರಿಕೆಟಿನ ಅಭಿಮಾನಿ, ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ UP ಶಿವಾನಂದ್ ಸರ್ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಲ್ಲ ಈಗ ನಾವು ಮಾತಾಡೋದು, ಅಥವಾ ಕೃಷಿಯ ಬಗ್ಗೆ ಅಲ್ಲ, ಅಥವಾ ಇನ್ಯಾವುದೇ ಸುದ್ದಿಯ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಅಲ್ಲ, ಕ್ರಿಕೆಟ್ನ ಬಗ್ಗೆ ಮಾತಾಡ್ಲಿಕ್ಕೆ ಕೂತಿದ್ದೀವಿ. ಸಬ್ಜೆಕ್ಟ್ ಬಹಳ ವಿಶೇಷವಾದಂಥ ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಇವತ್ತು 15 ವರ್ಷ ಅಷ್ಟೇ, 15 ವರ್ಷಗಳ ವೈಭವ್ ಸೂರ್ಯವಂಶಿಯವರ ಬಗ್ಗೆ ಮಾತನಾಡೋದಕ್ಕೆ ನಾವಿವತ್ತು ಕೂತಿದ್ದೇವೆ. ಕಾರಣ ಇಷ್ಟೇ, ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ಈಗಾಗಲೇ ಅವರು ಸರಣಿಗೆ ಆಯ್ಕೆಯಾಗಿದ್ದರು. ಆದರೆ ಅವರನ್ನು 2 T20 ಪಂದ್ಯಗಳಿಗೂ ಕೂಡ ಆಡಿಸಿಲ್ಲ. ಇಂಗ್ಲೆಂಡ್ ವಿರುದ್ಧದ ಮೊದಲ T20 ಪಂದ್ಯ ಮಳೆಗೆ ರದ್ದಾಗಿದ್ದರೂ ಕೂಡ ಇಂಡಿಯಾ ಬ್ಯಾಟಿಂಗ್ ಮಾಡಿ 20 ಓವರನ್ನು ಕೂಡ ಆಡಿತ್ತು. ಆದರೆ ಆ ಪಂದ್ಯದಲ್ಲೂ ಕೂಡ ಅವರನ್ನು ಆಡಿಸಿಲ್ಲ. ಜುಲೈ 4ನೇ ತಾರೀಕಿಗೆ 2ನೇ ಪಂದ್ಯ ಇದೆ, ಅವರನ್ನು ಆಡಿಸ್ತಾರ ಅನ್ನೋಂಥ ಪ್ರಶ್ನೆ ಇದೆ. ಆದರೆ ಅದೆಲ್ಲದಕ್ಕಿಂತ ದೊಡ್ಡದಾಗಿ ಅವರ ಎದುರಾಳಿ ಬಳಗ ಒಂದು ದೊಡ್ಡ ಭಯದಲ್ಲಿದೆ. ಈ ಬಗ್ಗೆ ಮಾತನಾಡಿ ಸರ್. ಯಾಕೆ ಸರ್ ಈ ವೈಭವ್ ಸೂರ್ಯವಂಶಿ ಯಾಕೆ ಅಂದರೆ ಈ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೀರಿ, ಒಂದು ಪಾಡ್ಕಾಸ್ಟ್ ಮಾಡುವ ವೈಭವ್ ಸೂರ್ಯವಂಶಿಯಿಂದ ಯಾಕೆ? ನೀವು ಹೇಳಿದ ಫಸ್ಟಿಗೆ ಮಾತಿತ್ತು, ಇದು ಭ್ರಷ್ಟಾಚಾರ ಅಲ್ಲ, ಇದು ಅನ್ಯಾಯದ ವಿಷಯ ಮಾತಾಡ್ತಿರೋದು. ಅದು ಭ್ರಷ್ಟಾಚಾರವ, ಯಾವುದೇ ವಿಷಯ ಅನ್ಯಾಯ ಆದಾಗ ಅದು ಭ್ರಷ್ಟಾಚಾರವ. ಇನ್ನೊಂದು ಅನ್ಯಾಯ ನಮಗೆ ಕಂಡಿದ್ದು ಒಂದು ಕ್ರಿಕೆಟ್ನಲ್ಲಿ ಅಭಿಮಾನಿ ಆದಾಗ, ವೈಭವ್ ಸೂರ್ಯವಂಶಿ ಬಂದಾಗ ಎಲ್ಲೋ ಏನೋ ಒಂದು ಪೊಲಿಟಿಕ್ಸ್ ನಡೀತಿದೆಯಾ, ಅನ್ಯಾಯ ಆಗ್ತಾಯಿದೆ, ಇದಕ್ಕೆ ಕಾರಣ ಏನು ಅಂತ ಹೇಳುವಂಥ ವಿಚಾರದಲ್ಲಿ ನಮ್ಮ ಅಭಿಪ್ರಾಯಗಳು ಹಂಚಿಕೊಳ್ಳಲಿಕ್ಕೆ ಬಂತು. ಈಗ ನಾನು ಕ್ರಿಕೆಟ್ನ ಅಭಿಮಾನಿ. ನಾವು ಊರಲ್ಲಿದ್ದಾಗ ಸಣ್ಣದ ಕ್ರಿಕೆಟೇ ನಮಗೆ, ಬೇರೆ ಕ್ರಿಕೆಟ್ ಇಲ್ಲ. ಅದರಿಂದ ಸಣ್ಣದಿಂದಾಗ ನೋಡ್ತಾ ಇದ್ದೇವೆ, ದೊಡ್ಡ ಪ್ಲೇಯರ್ಸ್ಗಳು ವಿ ರಿಚಾರ್ಡ್ಸ್ ನೋಡ್ತೀವಿ. ಹಾಗೆ 83ರಲ್ಲಿ ವರ್ಲ್ಡ್ ಕಪ್ ಆದಾಗ ನಾವು ಪುತ್ತೂರಿನ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿದ್ದಕ್ಕೆ ಟಿ ವಿಯಲ್ಲಿ ಬರ್ತಿತ್ತು. ಟಿ ವಿಯಲ್ಲಿ 83 ವರ್ಲ್ಡ್ ಕಪ್ ಮ್ಯಾಚ್ ನೋಡಲಿಕ್ಕೆ ಇಡೀ ತಂಡ ಬೆಂಗಳೂರಿಗೆ ಹೋಗಿ, ನನ್ನ ತಮ್ಮನ ಮನೇಲಿ ಟಿ ವಿ ಇತ್ತು, ವರ್ಲ್ಡ್ ಕಪ್ ಮ್ಯಾಚ್ ನೋಡಿ ಹೋಗಿದ್ದೇವೆ. ಅಂದರೆ ಟಿ ವಿ ನೋಡಲಿಕ್ಕೆ ಇಲ್ಲಿಂದ ಕಾರಲ್ಲಿ ಹೌದು, ಟಿ ವಿ ಯಾಕೆ ನಮಗೆ ಬೇರೆ ಟಿ ವಿ ಇಲ್ಲ. ಟಿ ವಿಯಾಗ ವರ್ಲ್ಡ್ ಮ್ಯಾಚ್ ಕಪ್ನ ಫೈನಲ್ ಬರ್ತದೆ ಟಿ ವಿಲಿಂದ, ಬೆಂಗಳೂರು ಟಿ ವಿ ಇತ್ತು. ಟಿ ವಿಯಲ್ಲಿ ನೋಡಲಿಕ್ಕೆ ಬೇಕಾಗಿ ಪುತ್ತೂರಿಂದ ತಂಡ ಹೋಗಿ ಟಿ ವಿ ಮ್ಯಾಚ್ ನೋಡಿ ಬಂದಿದೆ. ಅಂದರೆ ಆ ಸಂದರ್ಭದಲ್ಲಿ ಕ್ರಿಕೆಟ್ನ ಬಗ್ಗೆ ನೋಡಲಿಕ್ಕೆ ಅವಕಾಶ. ಆಮೇಲೆ ಮ್ಯಾಚ್ಗಳು ಆಯಿತು, ಬೇರೆ ತಂಡದ ಇಂಟ್ರೆಸ್ಟನ್ನು ಕಳ್ಕೊಂಡು ಬರ್ತಾಯಿದ್ದೆ. ಇತ್ತೀಚೆಗೆ ನಾವು ನಡೀತಿದೆ ಸ್ಕೋರ್ ಕಾರ್ಡ್ ಮಾತ್ರ ಗೊತ್ತಾಗೋದು. ಆದರೆ ಇತ್ತೀಚೆಗೆ ಅದು ಆಗ್ತಾಯಿತ್ತು ಮ್ಯಾಚ್. ಈಗ ವೈಭವ್ ಸೂರ್ಯವಂಶಿ ಎಂಟ್ರಿ ಆದ ಮೇಲೆ ಪುನಃ ಒಂದು ಕ್ರಿಕೆಟ್ ನೋಡುವಂಥ ಅಥವಾ ಮ್ಯಾಚ್ ನೋಡುವಂಥ ಒಂದು ಹುಮ್ಮಸ್ಸು ಪುನಃ ತುಂಬ ಜಲ್ದಿ ಬಂದು ನನಗೂ ನೋಡುವಂಥ ಆಗ್ತದೆ ಮ್ಯಾಚ್ ನೋಡೋಕೆ. ಯಾಕೆಂದರೆ ನೋಡಿದಾಗ ಈಗ ನೀವು ವೈಭವ್ ಯಾಕೆ ಅಂತ, ಅವನು ಸ್ಟಾರ್ಟಿಂಗಿಂದ ಕೂಡ ಕಳೆದ IPL ಅಲ್ಲಿ 35 ಬಾಲ್ ಸೆಂಚುರಿ 14 ವರ್ಷ ಚಿಲ್ಲರೆಯಲ್ಲಿ, ಅದು ಇಂಡಿಯಲ್ಲಿ ಫಾಸ್ಟೆಸ್ಟ್. 30 ಬಾಲ್ ಸೆಂಚುರಿ ಕ್ರಿಸ್ಗೆಯಲ್ಲಿದ್ದರೆ 30. ಸೊ ಇಟ್ಸ್ ಎ ರೆಕಾರ್ಡ್. ಆಯ್ತು, ಅದು ಕಳೆದ ವರ್ಷ ಏನೋ ಚಾನ್ಸಲ್ಲಿ ಮಾಡಿರ್ಬೋದು ಅಂತ ಈ ವರ್ಷ ಪುನಃ 35 ಬಾಲ್ ಸೆಂಚುರಿ. ಸೊ ಅದನ್ನು ಜನ ನಾವು ಗಮನಿಸಬೇಕಲ್ಲ. ಪುನಃ ಸೆಕೆಂಡ್ ಸರ್ತಿ, ಆಮೇಲೆ 15 ಬಾಲ್ 50 3 ಸರ್ತಿ ಮಾಡಿದ. ಅದು ಯಾರು ಕೌಂಟ್ ಮಾಡಬೇಕಾಗ್ತದೆ. ಆಮೇಲೆ ಏನು ಮಾಡಿದ, ಯಾವುದೇ ಮ್ಯಾಚ್ ಅವ್ನು ನೋಡಿದಾಗ
ಯಾರು ಅವನ ಬಗ್ಗೆ ಏನಾದರೂ ಟೀಕೆ ಮಾಡಿದಿರಾ, ಔಟ್ ಮಾಡಿದಿರಾ, ನಾನು ಬರ್ಕೊಂಡು ಬಂದೆ ಔಟ್ ಮಾಡ್ತೀನಿ ಅಂತ ಹೇಳಿದ್ರು, ನೆಕ್ಸ್ಟ್ ಓವರ್ಲಿದ್ದಾಗ ಅವರ 4 ಸಿಕ್ಸರ್ ಬಾಲ್ ಹೊಡೆದು ಆ ಬೌಲರ್ಗಳೇ ತಪ್ಪು ಅಂತ ಹೇಳೋದು. ಅಂದರೆ ಒಂದು ಸೆನ್ಸೇಷನ್ ಅಂದರೆ ಫೇಸ್ ಮಾಡೋದು ಹೇಗೆ ಬ್ಯಾಟ್ ಅಂತ ಅದು ಮಾಡ್ತಾಯಿದ್ದ. ನಮಗೆ IPL ಈ ಸತಿ ನೋಡಿದೆ, ಈ ಸತಿ ಅವನ ಮ್ಯಾಚ್ ಎಲ್ಲ ನಾನು ನೋಡಿದ್ದೇನೆ, ಬೇರೆ ಮ್ಯಾಚಲ್ಲಿ ನೋಡ್ಲಿಕ್ಕೆ ಹೋಗಲಿಲ್ಲ. ವೈಭವ್ ಸೂರ್ಯವಂಶಿ ನೋಡಿ, ಯಾಕೆಂದರೆ ಬಾಕಿದ್ದು ನೋಡಲಿಲ್ಲ ಅಂತಲ್ಲ, ಬಟ್ ಇದಕ್ಕೆ ಪರ್ಟಿಕ್ಯುಲರಾಗಿ ಕೂತು ನೋಡ್ತಿದ್ದೆ, ನೋಡೋ ಏನು, ಯಾಕೆಂದರೆ ಅವನು ಮ್ಯಾಚ್ ನೋಡೋದೇ ಒಂದು IPL ನೋಡುವಂತಿತ್ತು. ಅದು ನೋಡಿ 6 ಆಗಲಿ ಆಡೋದಾಗಲಿ, ಔಟ್ ಆದಾಗ ಮತ್ತೆ 97 ಬಂದರೂ ಔಟಾಗಿ ಕುಗ್ಗಿಕೊಂಡು ಹೋಗೋದು, 97 ರನ್ನಾಗಿ ಅವನಿಗೆ ಔಟ್ ಅಂತ ಮನಸ್ಸಿಲ್ಲ, ಪುನಃ ಕುಗ್ಗಿಕೊಂಡು ಹೋಗ್ತಾನೆ ಗೋದಲ್ಲಿ. ಅಂದರೆ ಆ ಕ್ರಿಕೆಟ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದ ಹೇಳೋದಕ್ಕೆ ಒಂದು ಪ್ರೇಕ್ಷಣೆ. ಈ SLCಯಲ್ಲಿ ರ್ಯಾಂಕ್ ಬಂದವರಾಗೆ 624 ಬಂದರೂ ಕೂಗಿದೆ ಹಾಗೆ ಹಾಗೆ ಆ ಥರ ಒಂದು ಎಲ್ಲೋ ಒಂದು ಕಡೆ ಯುವಕರಿಗೆ ಪುನಃ ಕ್ರಿಕೆಟ್ನ ಕಡೆ ಯುವಕರು ತುಂಬ ಜನ ಕ್ರಿಕೆಟ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ವೈಭವ್ ಸೂರ್ಯವಂಶಿ ಅಂದರೆ ಕೇಳಲಿಕ್ಕೆ ಶುರು, ಈ ಬಿಕಮ್ ಸೆನ್ಸೇಷನ್. ಅದು ಅದಾದ ಮೇಲೆ 1 ಮ್ಯಾಚ್ 2 ಮ್ಯಾಚ್ ಆಗ್ತಾ ಹೋದಾಗೆ ನಮ್ಗೆ ಗೊತ್ತಾಯಿತು. ಕ್ರಿಸ್ ಗೇಲ್ 53 20 ವರ್ಷದಿಂದ 53 6 ಹೊಡೆದಿದ್ದಾನೆ. ಕ್ರಿಸ್ ಗೇಲ್ನ ನಾವು ಮ್ಯಾಟ್ ನೋಡ್ತಿದ್ದೆವು, 6 ವಂಡರ್ಫುಲ್ ಅಂತ. 53 ರೆಕಾರ್ಡ್ ಇತ್ತು 20 ವರ್ಷದಿಂದ. IPL ಯಾರೂ ಅದಷ್ಟು ಮಾಡಿರಲಿಲ್ಲ ಸ್ಟಾರ್ಟ್ ಅದರಿಂದ. ಇವನ ಸೆಕೆಂಡ್ ಇದರಲ್ಲಿ 72 6 ಹೊಡೆದ. ಇಮ್ಯಾಜಿನ್ ಮಾಡಲಿಕ್ಕಾಗ್ತದೆ. ಇಂಡಿಯನ್ 43 ದಾಟಲಿಲ್ಲ. ಇಂಡಿಯನ್ಸ್ ಯಾರು ಕೂಡ 40-40ರಿಂದ ಹೆಚ್ಚಿಗೆ ಹೋಗಲಿಲ್ಲ. ಬೇರೆಯವರು 57 49ಕ್ಕೆ ಇದ್ದರು. 4ನೇ 5ನೇ ಪ್ಲೇಸಲ್ಲಿ ಇಂಡಿಯನ್ಸ್ ಇಷ್ಟರೊಳಗೆ IPL. ಈ ಸತಿ IPL ಕೂಡ ಅದರಿಂದ ಯಾರು ಹೋಗಲಿಲ್ಲ. ಸೊ 20 ವರ್ಷದ ದಾಖಲೆ ಮಾತ್ರ ಅಲ್ಲ, ಈ ವರ್ಷ 72 ನೋಡೋದು, ಇನ್ನು ದಾಖಲೆ ಮುರಿದಂಥ ಒಂದು ಅದು ಯು ಹ್ಯಾವ್ ಟು ಸಿ. ಏನು ಸೆನ್ಸೇಷನ್, ರನ್ ರೇಟ್ ಎಷ್ಟು 237 ಜಾಸ್ತಿ ರನ್ ರೇಟಲ್ಲಿದ್ದಾರೆ. ಬಾಕಿದೆಲ್ಲ 100-150 ದೊಡ್ಡ ವಿಚಾರ. ರನ್ ರೇಟ್ ಹಾಗೆ. ಸೊ ಇದು ಬಿಕಾಸ್ ಅವನೊಂದು ಆಟವೇ ಸೆನ್ಸೇಷನ್ ಇತ್ತು. ಎಲ್ಲರಿಗೆ ಸೆನ್ಸೇಷನ್ ಆಯ್ತಂದರೆ ಇದು ಅವನು ಆಡಿದಾಗ ಪಾಕಿಸ್ತಾನದವರೇ ಇವನ ಬಗ್ಗೆ ಮಾತಾಡೋದು, ಇಂಗ್ಲೆಂಡ್ನವ್ರು ಮಾತಾಡೋದು. ಅವರ ಇಂಗ್ಲೆಂಡ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಆಗ್ತದೆ, ಇವರು ಮಾತಾಡೋದು ನೋಡಲಿ ವೈಭವ್ ಸೂರ್ಯವಂಶಿ ಹೇಗೆ ಔಟ್ ಮಾಡೋದು, ಯಾಕೆ ಆಡ್ತಾನೆ, ಪ್ರತಿಯೊಬ್ಬ ಇವ ಯಾಕೆ ಆಡ್ತಾನೆ, ಹೇಗೆ ಔಟ್ ಮಾಡೋದು. ಇವನು ತೆಂಡೂಲ್ಕರೇ ಕಡೆಗೆ ಒಂದು ಟೀಮಲ್ಲಿ ಹೇಳಿದಾಗೆಲ್ಲ ಅವನು ಸ್ಲಾಗಿಂಗ್ ಅಲ್ಲ, ಒಳ್ಳೆ ಆಡ್ತಾನೆ, ಅವನು ಭಾಳ ಚೆನ್ನಾಗಿ ಆಡ್ತಾನೆ ಅಂತ ಓಪನಾಗಿ ಮ್ಯಾಚಲ್ಲಿ. ಈ ಥರ ಪ್ರತಿಯೊಬ್ಬ ದೊಡ್ಡ ಎಲ್ಲವರೇ ಕಂಪೇರ್ಮ್ಯಾನ್ ಲಾರನ ಬಗ್ಗೆ ಕಂಪೇರ್ ಮಾಡಿದ್ರು. ಕಡೆಗೆ ಬ್ರಾಡ್ಮನ್ ಅಲ್ಲಿಗೆ ಬರ್ತಾನೆ ಅಂತ ಹೇಳೋಲ್ಲಿವರೆಗೆ ಕಂಪೇರ್. ಆಗ ಒಂದು ಇಡೀ ಜಗತ್ತೇ ಅವನನ್ನು ಮೆಚ್ಚಿಕೊಂಡಿದೆ ಅಂತ ಅರ್ಥ, ಟ್ಯಾಲೆಂಟ್ ಇದೆ ಅಂತ ಅರ್ಥ. ಅದಕ್ಕೆ ಹೆಚ್ಚು ಇನ್ನೂ ಭಾಳ ಸೆನ್ಸೇಷನ್ ಕ್ರಿಯೇಟ್ ಅದು ಇಂಗ್ಲೆಂಡಲ್ಲಿ, ಅಲ್ಲ ಸಿಲೋನಲ್ಲಿ, ಎ ಮ್ಯಾಚಿನಲ್ಲಿ ಸಿಲೋನ್ 3 ಮ್ಯಾಚಲ್ಲಿ. ಅಲ್ಲಿ ಫಸ್ಟಿಗೆ 44 ಹೊಡೆದ, ಅವನ 44 ಯಾರಿಗೆ ಕಾಣಲಿಲ್ಲ, ಅವನು ಸೆಂಚುರಿ ಹೊಡೆಯೋ 44 ಹೊಡೆದ, 38 ಹೊಡೆದ, 2ರಲ್ಲಿ ಬೇಗ ಸಪೋರ್ಟ್ ಅದ. ಆದರೆ ರನ್ ರೇಟ್ ಅಂತೂ ಅದೇ ರೀತಿಯಲ್ಲಿತ್ತು. ಅಲ್ಲಿ ಲಾಸ್ಟ್ ಮ್ಯಾಚ್ಗಿಂತ ಮೊದಲು ಅದನ್ನೇ ಆತನ ಬಗ್ಗೆ ಒಂದು ದೊಡ್ಡ ಆಪಾದನೆ ಬಂತು, ಅವನು ಗಲಾಟೆ ಆಯಿತು, ಅದನ್ನೇ ಉಲ್ಲೇಖ ಮಾಡಿ ಕಿತ್ತಾಡ್ಕೊಂಡ್ರು. ಅದಕ್ಕೆ ಆಗ ಅವನೇನಾಯಿತು, ಕಿತ್ತಾಡಿ ಹೆಸರು ಮಾಡಿದ ಅಂತ ಹೋಗಿ ತಳ್ಳಿದ, ಏನೋ ಹೇಳಿದ ತಳ್ಳಿದ. ಆಗ ತಳ್ಳಿದೆ ಅಂತ ಅವರು ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್. ಅವ್ರು ಹೇಳಿದಂತೆ ಅವನಿಗೆ, ನೀನು IPL ಹೋಗಾಡು, ಮನೆಗೆ ಹೋಗು, ಸ್ಕೂಲಿಗೆ ಹೋಗು, IPL ಆಡು, ಇದು ನಿನಗೆ ಫಿಟ್ ಅಲ್ಲ ಅಂತ. ಸೊ ಅದು ಅವನಿಗೆ IPL ಆಡಿದ್ದು ಇನ್ಸಲ್ಟ್ ಕೊಟ್ಟಾಗ IPLಗೆ ಮಾತ್ರ ಫಿಟ್, ಇನ್ನು ಇದಕ್ಕಲ್ಲ ಅಂತ ಸಿಲೋನವ್ರು ಹೇಳಿ ಇದನ್ನು ಟ್ರಾಲ್ ಮಾಡಿ ಅದರಿಂದ ಔಟ್ ಅಂತ ಗೊತ್ತಿಲ್ಲ. ಬಟ್ ಅವನು ಅದನ್ನು ಹೋಗಿ ಪುಷ್ ಮಾಡಿ ಬಂದ, ಅದು ಒಂದು ಇಶ್ಯೂ ಆಯಿತು. ಆಗ ಬಂತೇನು, ಅವನು ಅದಕ್ಕೆ ಫಿಟ್ಟು, ಜಗಳ ಮಾಡಲಿಕ್ಕೆ ಬಿಟ್ಟು. ಆದರೆ ನೆಕ್ಸ್ಟ್ ಮ್ಯಾಚ್ ಏನಾಯಿತು, ನೆಕ್ಸ್ಟ್ ಮ್ಯಾಚಲ್ಲಿ ಎಂತಾಯಿತು, ಅದು ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 11 ಬಾಲ್ 50, ಇಷ್ಟು ರೆಕಾರ್ಡ್ ಇರೋದು 12 ಬಾಲ್ 50. ಯಾರು 11 ಬಾಲ್ 50 ಹೊಡೆದವರೇ ಇಲ್ಲ. ಅದರ ಮೊದಲು 12 ಬಾಲ್ 50 ಇದೆ, ಯುವರಾಜ್ ಹೊಡೆದಿದ್ದಾರೆ, ಬೇರೆ ಈಗ ಒಂದು ಮ್ಯಾಚಿನಲ್ಲಿ, ಅದು ಒನ್ ಡೇ ಮ್ಯಾಚಲ್ಲಿ ಸಿಲೋನ್ ಟೀಮಲ್ಲಿ ಎದುರು ಮಾಡಿರೋದು, ಶ್ರೀಲಂಕಾದ ಎದುರು ಸಿಲೋನ್ 11 ಬಾಲ್ 50 ಆದಾಗ ಅದು ಎಷ್ಟು ದೊಡ್ಡ ಸೆನ್ಸೇಷನ್ ಅಂತಂದರೆ ಇವನನ್ನು ತೋರಿಸ್ಕೊಟ್ಟದ್ದು ಯಾವುದರಲ್ಲಿ ಜಗಳ ಮಾಡಿ ಬಂದ. IPL ಕಳಿಸಿ ಅಂತ ಹೇಳಿದವರು, ಇವನೆಲ್ಲಿ ಕಳಿಸಿದವರನ್ನು. ಸೊ ಇಂಥ ವಿಚಾರಗಳು ಒಂದು ಯಾವುದೋ ಒಂದು ಮ್ಯಾಚ್ ಬಂದಾಗ ಸೆನ್ಸೇಷನ್ ಆಗೋದಾಗಿ. ಸೊ ಇದು ಇಷ್ಟ ಆದಾಗ ಇವನಿಗೆಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದರು. ಈಸ್ ದ ಬೆಸ್ಟ್, ಎಲ್ಲಿವರೆಗೆ ಹೇಳಿದೆ ಜಗತ್ತಿನಲ್ಲಿ ಇವತ್ತು I20ಯಲ್ಲಿ ಬೆಸ್ಟ್ ಅವರು ಕ್ರಿಕೆಟರ್ ಅಂತ, ಅವನೇ ಬೆಸ್ಟ್ ಪ್ಲೇಯರ್ಸ್ ಅಂತ ಎಲ್ಲ ಇಂಗ್ಲೆಂಡ್ನವರು, ವೆಸ್ಟ್ ಇಂಡೀಸ್ನವರು ಎಲ್ಲರೂ ಮಾತಾಡಿ ಶುರು ಮಾಡಿದ್ರು. ಜಸ್ಟ್ ಇಮ್ಯಾಜಿನ್. ಸೊ ಈಗ ಇವನನ್ನು ಕರ್ಕೊಂಡು ಹೋಗ್ಬೇಕು, ಯಾಕೆ ಇವನು ಬೆಸ್ಟ್ ಬ್ಯಾಟರ್ ಇನ್ ದ ವರ್ಲ್ಡ್ ಆದರೆ ಈಗಿನ ಕಾಲದಲ್ಲಿ IPL ಇದು T20ಯಲ್ಲಿ ಅವನು ನ್ಯಾಚುರಲಾಗಿ ಹೋಗ್ತಾನೆ. ಅವನು ಹೋದ ಸೆಲೆಕ್ಷನ್ ಇಸ್ ನ್ಯಾಚುರಲ್. ಮತ್ತು ಈ IPLಲ್ಲಿ ನಾವು ಗಮನಿಸಬೇಕಾದ್ರೆ ಈ IPLನಲ್ಲಿ ಸೆಲೆಕ್ಟ್ ಆದವರು ಕೆಲವು ಸೆಲೆಕ್ಟ್ ಆಗಲಿಲ್ಲ. ಉದಾಹರಣೆಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ಯಾಕೆ ಸೆಲೆಕ್ಟ್ ಆಗಲಿಲ್ಲ, IPL ಫೇಲಿಯರ್. ಸೊ ಇಲ್ಲೇ ಮಾನದಂಡ ಏನೈತಿ, ಈಗ IPL ಸೆಲೆಕ್ಷನ್ ಮಾನದಂಡ ಹೌದು. ಶ್ರೇಯಸ್ ಅಯ್ಯರ್ ಯಾಕೆ IPL ಸ್ವಲ್ಪ ಒಳ್ಳೆ ನೀಡ್ ಮಾಡಿದ, IPLನ ಪರ್ಫಾರ್ಮೆನ್ಸೇ ಮಾನದಂಡ ಆಗಿ ಸೆಲೆಕ್ಷನ್ ಕಾರಣ. ಈಗ IPLೇ ಮಾನದಂಡ ಆಗಿದ್ದರೆ
ಇವತ್ತು ಆಯ್ಕೆಗೆ ವ್ಯಕ್ತಿ ಯಾರಾಗಬೇಕಿದ್ದದು? ವೈಭವ್ ಸೂರ್ಯವಂಶಿ ಅವನೇ ನಂಬರ್ 1 ಆಯ್ಕೆ ಆಗಬೇಕು. ಹಾಗೆ ಬೇರೆ ಮಾನದಂಡ ಆದರೆ ಬೇರೆ. ಇವತ್ತು ಎಲ್ಲ ಕ್ರಿಕೆಟರ್ಸ್ ಆಡಿ 20 ವರ್ಷದಿಂದ ಆಡಿ ಎಲ್ಲರ ಎದುರು ಎಲ್ಲರಿಗಿಂತ ಜಾಸ್ತಿ ಮಾಡಿ IPL ನಂಬರ್ ಹೆಚ್ಚು ಸ್ಕೋರ್ ಆಗಿ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಎಮರ್ಜಿಂಗ್ ಪ್ಲೇಯರ್ ಆಗಿ ಎಲ್ಲ ತೆಗೆದ ಮೇಲೆ ಈಗ IPL ಅಂದರೆ ಯಾರು ಇದು T20 ಯಾರು ಆಯ್ಕೆ ಮಾಡೋದು? ವೈಭವ್. ಇವನ್ನ ಕರ್ಕೊಂಡು ಹೋದಾಗ ಟೆಸ್ಟಿಗೆ ನೀರು ಕುಡಿಸ್ಲಿಕ್ಕಲ್ಲ, ಇವನು ನಂಬರ್ 1 ಆಯ್ಕೆ, ಉಳಿದವ್ರ ಆಯ್ಕೆ. ಸೊ ಈಗ ಆದಮೇಲೆ ಏನು ಹೋದ ಆಡ್ತಾನೆ. ಕಾರಣ ಎಂತ? ಇವನು ಇನ್ನೂ ಟೈಮ್ ಇದೆ. ಏನಕ್ಕೆ ಟೈಮ್? ನಂಬರ್ 1 ಆದಾಗ ಅವನನ್ನು ತಗೊಳ್ದ ನಮ್ಮ ಕಾಯ್ದು. ಇಲ್ಲಿ ಕ್ವಶನ್ ಇದೀಗ ಅನ್ಯಾಯವ ಅಲ್ವ ಅಂತ. ಆದರೆ ಈ ಎಲ್ಲ ಮಾತುಗಳೆಂತ ಇಲ್ಲ, ಅವರು ಮೊದಲಾಡಿದ್ದಾರೆ, ಅವ್ರಿಗೆ ಆಡಲಿ. ಅವನಿಗೆ ಈಗ 15 ವರ್ಷ 99 ದಿನ ಅಂತ ಅದಿಲ್ಲ. ನಾವು 15-14 ವರ್ಷ ಕೇಳ್ತಲ್ಲ, 30 ವರ್ಷದವರಿಗೆ ಅವನೊಟ್ಟಿಗೆ ಆಡಿದ್ದಾರೆ. ಆದರೆ ಅವನನ್ನು ತಗೊಳ್ಳಿ. IPL ನಿಮ್ಮ ಆಯ್ಕೆ ಮಾನದಂಡ ಆಗಿದ್ದರೆ 72 ಸಿಕ್ಸ್ ಯಾರೇ ಹೊಡೆದಿದ್ದರೆ 30 ವರ್ಷ ಆಗಿ 35 ವರ್ಷ ಆಗಿದ್ರು 38 ವರ್ಷ ಆಗಿದ್ರು ಕೂಡ ಅವನು ಟೀಮಿಗೆ ಸೆಲೆಕ್ಟ್ ಆಗ್ತಿದ್ದ. IPL ಇವನು 15 ವರ್ಷ ಕೌಂಟಲ್ಲ. ಯಾವುದೇ ಏಜಿನ ಕೇಳಿದ್ರು ಯಾರೊಬ್ಬರು ಏಜ್ ಎಂತಕ್ಕೆ ಮಾತಾಡ್ತೀರಿ? IPL ಏಜ್ ಮಾನದಂಡ ಅಂತ ಪರ್ಫಾರ್ಮೆನ್ಸ್ ಮಾನದಂಡ ಆಗಿದ್ದರೆ ಯಾರು ಮಾಡಿದ್ದಾರೆ? ಆಯ್ಕೆ IPL. ಸೊ ಯಾವ ಪರ್ಫಾರ್ಮೆನ್ಸಲ್ಲಿ ಆಯ್ಕೆ ಮಾಡೋದು? ಸೊ ಇಲ್ಲಿ ಮಾನದಂಡ ಅಂತ ನಾವು ಬೇರೆ ಕ್ರಿಕೆಟ್ ಬಿಟ್ಟು ಬೇರೆ ನೋಡೋಣ. ಮೆಸ್ಸಿ 17 ವರ್ಷಕ್ಕೆ ವರ್ಲ್ಡ್ ಕಪ್ಪಿಗೆ ಎಂಟ್ರಿ ಆದ. ಇವತ್ತು 38-39 ವರ್ಷ ಆಡ್ತಾರೆ. ಪೀಲೆ 17 ವರ್ಷಕ್ಕೆ ಎಂಟ್ರಿ ಆಗ್ತಾನೆ. ಯಾವುದೇ ಒಂದು ಫೀಲ್ಡಲ್ಲಿ ಚೆಸ್ಸಲ್ಲಿ ಯಾರೇ ಮಾನದಂಡ ಅಂತ ಆ ಸಮಯದಲ್ಲಿ ಅವ ಪರ್ಫಾರ್ಮೆನ್ಸ್ ಆದರೆ ಅವನು ನ್ಯಾಚುರಲ್, ಅದು ನ್ಯಾಚುರಲ್ ಅಂತ ಲೆಕ್ಕ. ಇಲ್ಲಿ ನ್ಯಾಚುರಲ್ ಅಂತ ಈಗ ನೀವು ಕೇಳಿದ್ರೆ ಏನು ಭ್ರಷ್ಟಾಚಾರ ಅನ್ನೋದು ಕೇಳಿದ ವಿಷಯ ಅಂತ ನ್ಯಾಚುರಲಾಗಿ ಏನಾಗಬೇಕಿತ್ತು? ನಾನು ಕ್ರಿಕೆಟ್ ನೋಡ್ತೇನೆ ಪ್ರಶ್ನೆ ಅಲ್ಲ, ನ್ಯಾಚುರಲ್ ಆಗಬೇಕಿದ್ದದ್ದು ಅವನ ಸೆಲೆಕ್ಷನ್ ಆಗಬೇಕಿತ್ತು. ಎಲ್ಲ ಕಮೆಂಟ್ರಿ ಹೇಳೋದು ಅವನನ್ನು ಆಡಿಸಬೇಕಿತ್ತು, ಇನ್ನೊಂದು ಮ್ಯಾಚ್ ಇನ್ನೂ ಮಾಡಿಸ್ಬೇಕಿತ್ತು. ಒಂದು ಟಾಮ್ ತಗೊಳ್ಳಿ. ಈಗ ಕೆಲವ್ರದ್ದು ಹೇಳಿಕೆಗಳನ್ನು ನೋಡೋದಾದ್ರೆ, ಹೌದು ನೋಡಿ, ಈಗ ಕೆಲವ್ರದ್ದು ಹೇಳಿಕೆಗಳಿದ್ದಾವೆ. ಅಂದರೆ ಈಗ ಕೆಲವು ಬರೆದಿದ್ದು ಒಂದು ಗೌತಮ್ ಗಂಭೀರ್ ಅವರು ಅವ್ರಿಗೆ ಆ ಸೂಪರ್ ಸ್ಟಾರ್ ಅನ್ನುವಂಥ ಸಂಸ್ಕೃತಿ ಬೇಡ, ಅದಕ್ಕೋಸ್ಕರ ಅವನನ್ನು ಹೊರಗಿಟ್ಟಿದ್ದಾರೆ. ಅಂದರೆ ಗೌತಮ್ ಗಂಭೀರ್ ಆಡುವಾಗ ಎಲ್ಲರೂ ಸೂಪರ್ ಸ್ಟಾರ್, ಗೌತಮ್ ಗಂಭೀರ್ ಹೊರತುಪಡಿಸಿ. ಹಾಗಂತ ಹೇಳಿದರೆ 2007 T20 ವರ್ಲ್ಡ್ ಕಪ್ ಭಾರತ ಗೆದ್ದಂತಹ ಕ್ರೆಡಿಟ್ ಇನ್ಯಾರಿಗೋ ಹೋಗಿದೆ. ಆದರೆ ಆ ಫೈನಲ್ ಮ್ಯಾಚಿನಲ್ಲಿ ಗೌತಮ್ ಗಂಭೀರ್ ಆಡಿದ್ದಾರೆ. 2011 ಒನ್ ಡೇ ವರ್ಲ್ಡ್ ಕಪ್ಪು, ಅದರಲ್ಲಿ ಕೊನೆಯಲ್ಲಿ ಧೋನಿ 6 ಹೊಡೆದಿದ್ದೇ ಹೈಲೈಟ್ ಆಯಿತು. ಸೂಪರ್ ಸ್ಟಾರ್ ಆಗಿರುವಂಥದ್ದು ಇಡೀ ವರ್ಲ್ಡ್ ಕಪ್ನಲ್ಲಿ ಆಡಿದಂಥ ಯುವರಾಜ್ ಸಿಂಗ್, ಮಹೇಂದ್ರ ಸಿಂಗ್ ಧೋನಿ. ಆದರೆ ಫೈನಲ್ ಪಂದ್ಯದಲ್ಲಿ ಗೌತಮ್ ಗಂಭೀರ್ ಒಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡ್ತಾರೆ. ಈ ಎಲ್ಲ ನೋವುಗಳು ಇಲ್ಲಿ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂತ ಇಂತಹದ್ದೆಲ್ಲ ಬರ್ತಾ ಉಂಟೀಗ. ಅಂದರೆ ಅದಕ್ಕೋಸ್ಕರವಾಗಿ ವೈಭವ್ ಸೂರ್ಯವಂಶಿ ಹೊರಗಿಟ್ಟರು, ಐರ್ಲೆಂಡ್ ವಿರುದ್ಧ ಸರಣಿ ಸೋತರು. ಈಗ ನಾವೊಂದು ಐರ್ಲೆಂಡ್ ವಿರುದ್ಧ ಸರಣಿ ಸೋಲುವಂಥದ್ದು. ಈಗ ಇದಕ್ಕೇನು ಹೇಳ್ತೀರಿ ಸರ್? ಈಗ ಗೌತಮ್ ಗಂಭೀರ್ ಮೂಲ ಕಾರಣ ಅಂತ ಹೇಳುವಂಥದ್ದು ಒಂದು ಬರ್ತಾ ಉಂಟು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ನಾನು ಆ ವಿಷಯಕ್ಕೆ ನಾನು ತುಂಬ ಹೋಗೋದಿಲ್ಲ. ಅಂದರೆ ನಾವು ಒಂದು ಮಾತಾಡೋಣ. ಇವತ್ತು ವೈಭವ್ ಸೆಲೆಕ್ಟ್ ಆದಾಗ ಜಗತ್ತಿನೆಲ್ಲ ಕ್ರಿಕೆಟ್ಗಳು ಮಾತಾಡಿದ್ದು ವೈಭವ್ ಸೂರ್ಯವಂಶಿ ಔಟ್ ಮಾಡೋದು ಹೇಗೆ, ಅವನ ವಿಕೆಟ್ ತೆಗೆಯೋದು ಹೇಗೆ. ಎಲ್ಲರಿಗೆ ಅಂದರೆ ಇಂಗ್ಲೆಂಡ್ ವಾನ್ ಹೇಳಿದ್ರೆ ಅಂದರೆ ವೈಭವ್ ಸೂರ್ಯ ಔಟ್ ಮಾಡಬೇಕಾದ್ರೆ ನೀವು ಫಸ್ಟಿಗೆ ಬ್ಯಾಟಿಂಗ್ ತಗೊಳ್ಳಿ, ಅವನನ್ನು ಬಚ್ಚಿಸಿ, ಅವನಿಗೆ ಓಡಿ ಅಭ್ಯಾಸ ಇಲ್ಲ, ಅವನು ಬಚ್ಚಿದ ಮೇಲೆ ಅವನನ್ನು ಬೇಗ ಔಟ್ ಮಾಡಿ. ಅಂದರೆ ಆ ಮಟ್ಟಕ್ಕೆ ಅವನ ವಿಕೆಟ್ ತೆಗೆದು ಅಂತ ತಯಾರಿ ಎಲ್ಲ ನಡೀತಾ ಇದೆ. ಆ ಪ್ರಶ್ನೆ ಬರಲಿಲ್ಲಲ್ಲ, ಔಟ್ ಮಾಡೋ ಸಮಸ್ಯೆ ಬರಲಿಲ್ಲ. ಇಂಡಿಯಾ ಟೀಮ್ ಅವನನ್ನು ಔಟ್ ಮಾಡಿತಾ? ವೈಭವ್ ಸೂರ್ಯ ಔಟ್ ಮಾಡೋದು ಹೇಗಂತ ಇಡೀ ಜಗತ್ತು ಯೋಚನೆ ಮಾಡಿದ್ದು, ಹೇಗೆ ಬೌಲ್ ಹಾಕಬೇಕು, ಔಟ್ ಮಾಡಬೇಕಂತ. ಅವರು ವರಿದ್ದದ್ದು ಅದಕ್ಕೆ ಮ್ಯಾಚ್ ಬರ್ತಾನೆ. ಇಂಡಿಯಾ ಟೀಮ್ ಅಂತ ಭಾಳ ಸುಲಭ ಏನು ಮಾಡಿದ್ದು? ಈಗ ಇದು ಭ್ರಷ್ಟಾಚಾರವ ಏನು ಹೇಳಬೇಕು? ಅವರ ಸುಲಭ ಏನಾಯಿತು, ಇಂಗ್ಲೆಂಡಿಗೆ ಇದ್ದ ಹೆದರಿಕೆಯನ್ನು ಹೀಗೆ ಮಾಡಿ ಸೋಲಿಸ್ತಾರೆ ಅಂತ ಹೇಳೋ ಹೆದರಿಕೆಯನ್ನು ತೆಗೆದದ್ದು ಯಾರು? ನನ್ನ ಟೀಮಿಂದ ಹೊರಗಿಟ್ಟರು. ಹಾಗಾದರೆ ಔಟ್ ಮಾಡಿದ್ದು ಯಾರು ಹೇಳಬೇಕು ನಾವು? ಸೊ ಈ ಪ್ರೊಸೆಸರ್ ನಾವು ಹೇಳೋದು ಯಾರು ಎಲ್ಲರೂ ಎಲ್ಲಿವರೆಗೆ ಆಗಿದೆ ಅಂದರೆ, ಈಗ ಸ್ಯಾಮ್ ಕರನ್ ಇಂಗ್ಲೆಂಡ್ ನಾಟಗಾರ ಪ್ರೆಸ್ ಮೀಟಲ್ಲಿ ಒಂದು ಹೇಳ್ಯಾರೆ, ವೈಭವ್ ಸೂರ್ಯವಂಶಿ ಡಿಸರ್ವ್ಸ್ ಆಲ್ ದ ಲೈಮ್ ಲೈಟ್ ಹಿ ಈಸ್ ಗೆಟಿಂಗ್ ಅಂತ. ಅದು ಡಿಸರ್ವ್ಡ್ ಅಂತ, ಅಂದರೆ ಅವನು ಅಂತ ಡಿಸರ್ವ್ ಮಾಡ್ತಾ ಇದ್ದಾನೆ. ಹೌದು. ಇಲ್ಲಿ ಕ್ವಶನ್ ಏನು ಬರ್ತದೆ, ಈಗ ನಾವು ಹೇಳೋದಂದರೆ ಎಲ್ಲ ಕ್ರಿಕೆಟರ್ಸ್ಗಳಿಗೆ ಏನಾಗಿದೆ ಅಂದರೆ, ವೈಭವ್ ಸೂರ್ಯವಂಶಿ ಆಡಿದರೆ ಅಲ್ಲಿಗೆ ಆ ಮ್ಯಾಚಿನಲ್ಲಿ ಮತ್ತೆ ಅವರಿಗೆ ಲೈನ್ ಲೈಟ್ ಇಲ್ಲ. ಅದು ಸಿಲೋನಲ್ಲಿ ಕೂಡ ಆಯಿತು. ಅಲ್ಲಿವರೆಗೆ ಅವನು ಆಡಲಿಲ್ಲ. ಬೇರೆ ಫೈನಲ್ ಮ್ಯಾಚ್ ಬಂದ ಮೇಲೆ ಅವನು ಮ್ಯಾನ್ ಆಫ್ ದ ಮ್ಯಾಚ್ ಆದ, ಮ್ಯಾನ್ ಆಫ್ ದ ಸೀರೀಸ್ ಆದ. ಇವರ ಈ ಕ್ವಶನ್ ಅಂತ ಈಗ ಯಾರಿಗೆ ಕೂಡ ಇನ್ನು ಒಳಗೆ ಯಾಕೆ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ? ಎಲ್ಲರೂ ಕೂಡ ಇವನಲ್ಲಿ ಇಲ್ಲಿಗೆ ಯೋಚನೆ ಮಾಡ್ತಾರೆ, T20 ಬಿಡಿ, ನನಗೆ ಒನ್ ಡೇಗೆ ಬರ್ತಾನೆ, ನಾಳೆ ಟೆಸ್ಟಿಗೆ ಬರ್ತಾನೆ, ಸೊ ಟೆಸ್ಟ್ ಎಲ್ಲ ಇವನೇ ಆಗ್ತದೆ. ಸೊ ಈ ಎಲ್ಲರಿಗೆ ಬೇಕಲ್ಲ ಮ್ಯಾನ್ ಆಫ್ ದ ಮ್ಯಾಚ್ ಬೇಕು, ಪರ್ಫಾರ್ಮೆನ್ಸ್ ಇವನದು ಹೊರಗಿಟ್ಟರೆ ಅವರಿಗೆ ಎಲ್ಲ ಇರ್ತದೆ. ಸೊ ಇದ್ದದ್ದು ಏನಂತ ಹೇಳಬೇಕು. ಆಮೇಲೆ ಎಲ್ಲಿವರೆಗೆ ಆಗಿದೆ ಅಂದರೆ ಈ ಐರ್ಲ್ಯಾಂಡಲ್ಲೆಲ್ಲ 14 ವರ್ಷದ ಯುವಕರು, ಕಡಿಮೆ ಯುವಕರು ಕ್ರಿಕೆಟ್ ಕಡೆ ನೋಡಲಿಕ್ಕೆ ಶುರು ಮಾಡಿದ್ದಾರೆ. 15 ವರ್ಷದ ವೈಭವ್ ಸೂರ್ಯವಂಶಿ ಆಡ್ತಾನೆ, ಸೆನ್ಸೇಷನ್ ಅಂದಾಗ ಯಾರಿಗೆ 15 ವರ್ಷದಲ್ಲಿ
ಬಂತು, ಅವನಿಗೆ ಕಾರ್ ಗಿಫ್ಟ್ ಬಂತು. ಕಮೆಂಟ್ರಿ ಏನು ಹೇಳಿದರು, ಕಾರ್ ಬಂತು ಅವನಿಗೆ, ಮ್ಯಾನ್ ಆಫ್ ದ ಮ್ಯಾಚ್ ಅದ. ಕಾರ್ ಬಿಡಲಿಕ್ಕೆ ಡ್ರೈವಿಂಗ್ ಲೈಸೆನ್ಸ್ 3 ವರ್ಷ ಇಲ್ಲ. ಇದಕ್ಕಿಂತ ದೊಡ್ಡ ಸೆನ್ಸೇಷನ್ ಉಂಟಾ? ಅದಕ್ಕೆ ಏಜ್ ಭಾರ, ಅವನಿಗೆ ಐಎಸ್ ಉಂಟು ಅಂತ ಹೇಳೋ ಒಂದು ವಿಷಯ. ಯಾವ ಸಂದರ್ಭದಲ್ಲಿ ಯಾರಿಗೆ ಎಲಿಜಿಬಿಲಿಟಿ ಇದೆ ಅವನು ಆಡಬೇಕಾದ. ಕ್ರಿಕೆಟ್ ಯಾವುದೇ ಸ್ಪೋರ್ಟ್ಸಲ್ಲಿ ಯಾರಿಂದ ಗೆಲ್ಲಿಸಿದ ಅಂತ ಉಂಟ ಅವನನ್ನು ಆಡಿಸೋದ, ಅವನನ್ನು ಕೂತ್ಕೊಳಿಸು ಅಂತ ಹೇಳಿದಕ್ಕೆ ಇದು ಯಾವುದಂತ ಹೇಳೋದು? ಇದಕ್ಕೆ ಇದು ಕ್ರಿಕೆಟಿಂಗ್ ಸೆನ್ಸ? ಕ್ರಿಕೆಟ್ ಅಲ್ವೇ ಅಲ್ಲ, ಇದು ಕ್ರೀಡೆ ಅಲ್ವೇ ಅಲ್ಲ. ಕ್ರೀಡೆಯಲ್ಲಿ ಹೇಗೆ ಅಂದರೆ ಯಾರಿಗೆ ಟ್ಯಾಲೆಂಟ್ ಇದೆ ಕ್ರೀಡೆಯಲ್ಲಿ ಅವನಿಗೆ ಫಸ್ಟ್ ಬರಲಿಕ್ಕೆ, ಅವನೇ ಫಸ್ಟ್ ಚಾನ್ಸ್. ಯಾಕಂದರೆ ಅವನೇ ಈಗ ಇಂಡಿಯಾದ ಈಗಿನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹೇಳ್ತಾರೆ ಸರ್, ಅಂದರೆ ಅದು ನಾವೇನು ಈಗಿರುವ ಟೀಮನ್ನು ಆಡಿಸ್ತೇವೆ ಮತ್ತು ಇಲ್ಲಿ ಇಷ್ಟೊಂದು ಸೆನ್ಸೇಷನ್ ಇರೋ ಬಗ್ಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅದನ್ನೇ ಕೇಳೋದು ನಾನು. ಇವರು ಸೆನ್ಸೇಷನ್ ಇಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಅಂತ ಲೆಕ್ಕ. ಅದು ಇಯರ್ ಬ್ಲಾಕ್. ಆ ಡಯಲಾಗೇ ಅದು ಇಡೀ ಅದರ ಅದಕ್ಕೆ ಈ ಡಯಲಾಗಿ ದಿಸ್ ಮೋಸ್ಟ್ ಡ್ಯಾಮೇಜಿಂಗ್ ಡಯಲಾಗ್. ನನಗೆ ಸೆನ್ಸೇಷನ್ ಗೊತ್ತಿಲ್ಲ, ನಾನು ಪೇಪರ್ ನೋಡೋದಿಲ್ಲ, ನಾನು ಚಾನಲ್ ನೋಡೋದಿಲ್ಲ, ನನಗೆ ಗೊತ್ತಿಲ್ಲ. ದಿಸ್ ಇಸ್ ಥಿಂಗ್. ಅವನು ಕ್ರಿಕೆಟ್ ನೋಡಿಲ್ಲ, IPL ಎಲ್ಲ ಆಡಿದಾನಲ್ಲ, IPL ಶ್ರೇಯಸ್ ಅಯ್ಯರ್ ಆಡಿದ್ದಾನೆ, IPL ಕಂಡಿದ್ದಾನಲ್ಲ. IPL ಇವನ ಆಟ ನೋಡಿದ ಮೇಲೆ, ಕ್ರಿಕೆಟ್ ನೋಡಿ ಇವನ ಆಟ ನೋಡಿದ ಮೇಲೆ ಅದಕ್ಕಿಂತ ಬೇರೆ ಜಡ್ಜ್ಮೆಂಟ್ ಯಾರಿಗೆ ಬೇಕು? ಈಸ್ ಎ ಕ್ರಿಕೆಟರ್, ಈಸ್ ಎ ಕ್ಯಾಪ್ಟನ್, ಟೀಮಲ್ಲಿದ್ದಾನೆ. ಅವನ ಬಗ್ಗೆ ಇನ್ನೊಬ್ಬರ ಮಾತು ಯಾಕೆ ಬೇಕು? ಇನ್ನೊಬ್ಬರ ಮಾತು ಗೊತ್ತು ಮಾಡಿ ಜಡ್ಜ್ಮೆಂಟ್ ಮಾಡಬೇಕಂತಿಲ್ಲ. ಈ ಹ್ಯಾಸ್ ಟು ಬಿಕಮ್ ದ ಜಡ್ಜ್. ಅವ್ನಿಗೆ ಗೊತ್ತಿರಬೇಕಲ್ಲ, ನನ್ನ ಟೀಮಿನ ಬೆಸ್ಟ್ ಟೀಮ್ ಪ್ಲೇಯರ್ ಯಾರು ಅಂತ ಇವತ್ತು ಕೇಳಿದರೆ ಜಗತ್ತಿಗೆ ಎಲ್ಲರೂ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾರೆ. ಅವನು ಹೊರಗಿಡೋ ಕಾರಣ, ಬೆಸ್ಟ್ ಟೀಮನ್ನು ಪ್ಲೇಯರ್ನ ಹೊರಗಿಡೋ ಕಾರಣ ಯಾರೂ ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ. ಯೂನಿವರ್ಸಲ್ ಬೇಬಿ ಬಾಸ್ ಅಂತ ಕರೀತಾರೆ. ಹೌದು, ಅಲ್ಲ ಅವನು ಬೇಬಿ ಅಂತ ಇವನೇ ಹೇಳ್ತಾನೆ, ಕ್ರಿಸ್ ಗೇಲ್ ಹೇಳ್ತಾನೆ. ಯಾಕೆ ನನ್ನ ಕ್ರಿಕೆಟ್ ರೆಕಾರ್ಡ್ ಮಾಡಿದರೆ ವೈಭವ್ ಸೂರ್ಯವಂಶಿ ಮಾಡೋದು ಅಂತ ಓಪನ್ ಆಗಿ ಹೇಳಿದ್ದಾನೆ. ಸೊ ಇಷ್ಟೆಲ್ಲ ಬಂದ ಮೇಲೆ ಒಂದು ಅವನ ಹೊರಗಿಟ್ಟರೆ ಅದರ ಇವಾಗ ಏನು ಹೇಳಬೇಕು, ಮಾತಾಡಬೇಕು ಮೇಡಮ್. ಬೇರೆ ಎಲ್ಲರೂ ಅವರವ್ರ ವರ್ಷನೇ ಹೇಳ್ತಾರೆ, ನಾವು ಬಿಡೋದಿಲ್ಲ. ನಮ್ಮದು ಕ್ರೀಡೆಯ, ಸ್ಪೋರ್ಟ್ಸ, ರಾಜಕೀಯ, ಬಿಸ್ನೆಸ್ಸ ಯಾರು ಡಿಸರ್ವ್ ಮಾಡ್ತಾನೆ ಅವನಿಗೆ ಪ್ರಯಾರಿಟಿ ಕೊಡು, ಅವನಿಗೆ ಸಿಗಬೇಕು. ಅವನಿಗೆ ಸಿಕ್ಕಿದ್ರೆ ಅವಕಾಶ ಅಂತಕ್ಕೆ, ಆಟಗಳಿಗೆ ಆಡೋದು ಏಕೆ? ಈಗ ಅವನ ಡಿಸ್ಕರೇಜ್ ಮಾಡಿದರೆ ಉದ್ದೇಶ 15 ವರ್ಷ ಅವನಿಗೆ ಪರ್ಫಾರ್ಮೆನ್ಸ್ ಮಾಡಿ ಸೀಟ್ ಕೊಡದಿದ್ರೆ ಉದ್ದೇಶ ಅಂತ ಇಲ್ಲಿ ಐ ಆಮ್ ವರಿಡ್ ಅದಟ್. ಉದ್ದೇಶ ಅಂತ ಡಿಸ್ಕರೇಜ್ ಮಾಡಲಿಕ್ಕೆ ಇಷ್ಟು ಹೊಡೆದು ನನಗೆ ಸೀಟ್ ಕೊಡೋದಿಲ್ಲ ಏನು? ಥಾಟ್ಗಳಲ್ಲಿ ಚೇಂಜ್ ಆಗ್ತದೆ. ಯಾಕೆ ಸಿಗೋದಿಲ್ಲ? ಪೊಲಿಟಿಕ್ಸಾ? ಕಾರಣ ಕೈ ಕಾಲು ಹಿಡಿಬೇಕಾ, ಅವನ ಕಾಲು ಹಿಡಿಬೇಕಾ? ಇದು ಯಾವ ದಾರಿ ಹಿಡಿಬೇಕೆಂದು. ಸೊ ಇದು ಎಲ್ಲವೂ ಕೂಡ ನೀವು ಹೇಳಿದಾಗ ಯಾವುದರ ವಿಷಯ ಬಂತು, ಯಾವ ವಿಷಯಕ್ಕೆ ಬಂತು? ನಡೆದು ನಮ್ಮ ಶಾಲೆ ಟೀಮಿನಲ್ಲಿ ಆದರೂ ಕೂಡ ಅವನು ಕ್ರಿಕೆಟ್ ಆಡಿದ್ರು. ನಮ್ಮ ಶಾಲೆ ಟೀಮಲ್ಲಿ ಒಬ್ಬ ಕ್ರಿಕೆಟ್ರಿಗೆ ಸೀಟ್ ಸಿಕ್ಕಿದ್ರೆ, ಅವನಿಗೆ ಪ್ಲೇಸ್ ಸಿಕ್ಕಿದ್ರೆ ಅವನ ಪರ್ಫಾರ್ಮೆನ್ಸ್ ಮೇಲೆ. ಇದು ಜಗತ್ತಿಗೆ ಬೇಕಾ? ಈಗ ನೀವು 2-3 ಲೆಜೆಂಡ್ಸ್ಗಳನ್ನು ನೋಡಿದವರು ಸರ್. ಒಂದು ಲಿಟ್ಲ್ ಮಾಸ್ಟರ್ ಅಂತ ಕರೆಸಿಕೊಂಡಂತಹ ಗವಾಸ್ಕರನ್ನು ನೋಡಿದ್ದೀರಿ. ಆಮೇಲೆ ಮಾಸ್ಟರ್ ಬ್ಲಾಸ್ಟರ್ ಅವರು ಕೂಡ ಚಿಕ್ಕಂದಿನಿಂದಲೇ ಬಂದದ್ದು. ಸಚಿನ್ ತೆಂಡೂಲ್ಕರ್ ನೋಡಿದ್ದೀರಿ, ವೈಭವ್ ಸೂರ್ಯವಂಶಿ ನೋಡ್ತೀರಿ. ಹೇಗೆ ಪಾರ್ಥಿವ್ ಪಟೇಲ್ ಮಧ್ಯದಲ್ಲಿ ಬಂದರು, ಮರೆಯಾಗಿ ಹೋದರು, ಅದು ಬಿಡಿ. ಆದರೆ ಆ 3 ಜನರದ್ದೊಂದು 3 ಜನ ಕಂಪ್ಯಾರಿಸನ್ ಹೇಳೋದಾದರೆ, ಗವಾಸ್ಕರ್ ಫಸ್ಟ್ ಸೀರೀಸಲ್ಲಿ 775 ರನ್ ತಂದು ವೆಸ್ಟ್ ಇಂಡೀಸ್ ರೆಕಾರ್ಡ್ ಮಾಡಿದರು, 4 ಸೆಂಚುರಿ ಹೊಡೆದ್ರು. ಆದರೆ ಎನಿ ಬಡೀಸ್ ಪರ್ಫಾರ್ಮೆನ್ಸಲ್ಲಿ ಇವತ್ತು ಕ್ರಿಕೆಟಲ್ಲಿ ತೆಗೆದ್ರೆ ಫಸ್ಟ್ ಸೀರೀಸಿನ ಪರ್ಫಾರ್ಮೆನ್ಸ್ ವೈಭವ್ ಸೂರ್ಯವಂಶಿಗೆ ಸಾಟಿಯಾದ್ದು ಯಾರ್ದಿಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ ಯಾವ ಪ್ಲೇಯರು IPLನಲ್ಲಿ ಈ ಪರ್ಫಾರ್ಮೆನ್ಸ್ ತೋರಿಸಲೇ ಇಲ್ಲ ಇಷ್ಟರವರೆಗೆ. ಹಾಗಿರುವಾಗ ಯಾರಿಗೂ ಸಾಟಿ, ಇವತ್ತಿನ ಡೇಟಿಗೆ ಇವನು ಸಾಟಿ. ನಾಳೆ ಇವನು ಏನಾಗ್ತಾರೆ ಬೇರೆ. ಇವನಿಗೆ ಆಡಿ ಕೊಡದಿದ್ದರೆ ಆಡೋದು ಹೇಗೆ? ಕೊಟ್ಟು ಫೇಲಿಯರ ನಂತರ ಕೊಡದೇ ಇವನನ್ನು ಹೊರಗಿಡೋದು ಅಲ್ಲ ನಮ್ಮ ಕ್ವಶನ್ ಇಷ್ಟೇ. ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ ಅಭಿಮಾನಿಗಳು ವೈಭವ್ ಸೂರ್ಯವಂಶಿ ಇನ್ನಾಗ್ತಾರೆ ಅಂತ ಕಾಯ್ತಿದ್ದಾಗ ಇನ್ನೊಬ್ಬರು ಇನ್ನಾಗ್ತಾರೆ ಟೀಮಲ್ಲಿ. ಅಲ್ಲಿ ಇದರಲ್ಲಿ ವಿಲ್ಲಿಯರ್ಗಾಗಿದೆ ಅಂದರೆ ವೈಭವ್ ಸೂರ್ಯವಂಶಿ ಆಡಿದರೆ ಗೆಲ್ತಾನೆ ಅಂತ ಇವರ ಅಭಿಪ್ರಾಯ. ಅದರ ಮೇಲೆ ಐರ್ಲ್ಯಾಂಡಲ್ಲಿ ಏನಾಯಿತು, ಈ ಐರ್ಲ್ಯಾಂಡಲ್ಲಿ 50% ಹುಡುಗರು ಜನಗಳು ಏನು ಹೇಳಿದ್ದಾರೆ ಅಂದರೆ, ವೈಭವ್ ಸೂರ್ಯವಂಶಿ ಆಟ ನೋಡಲಿಕ್ಕೆ ನಾವು ಬಂದು ಟಿಕೆಟ್ ತೊಗೊಂಡು ಅವರು ಬರಲಿಲ್ಲ, ನಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡಿ ಅಂತ ಹೇಳೋ ಮಟ್ಟಕ್ಕೆ ಇದನ್ನು ಅಭಿಮಾನಿಗಳು ಆಗಿದ್ದಾರೆ. ಆಗ ಒಂದು ಕ್ರೀಡೆಯನ್ನು, ಅದು ಇಂಡಿಯನ್ ಕ್ರೀಡೆಯನ್ನು ಅಷ್ಟು ಬೆಂಬಲಿಸುವಂಥ ಒಂದು ಜನಗಳು ವೈಭವ್ ಸೂರ್ಯವಂಶಿ ಬೆಂಬಲಕ್ಕೆ ವಿದೇಶದಲ್ಲಿ ಆಗಿದ್ದಾರೆ. ಇದು ನಮ್ಮ ಟೀಮಿನವರಿಗೆ ಆದ ಸಮಸ್ಯೆ. ಸಿಲೋನಲ್ಲಿದ್ದಾಗ ಸಿಲೋನ ಪ್ರೈಮ್ ಮಿನಿಸ್ಟ್ರು ಇವನಿಗೆ ಸಪೋರ್ಟ್ ಮಾಡಿದರು. ಸಿಲೋನ ಕ್ರಿಕೆಟರ್ ಅವನು ಬಂದು ಇವನನ್ನು ವೈಭವ್ ಸೂರ್ಯವಂಶಿ ಮಾತಾಡಿಸಿದ್ರು. ಎಲ್ಲಿ ಹೋದರೂ ಕೂಡ ವೈಭವ್ ಸೂರ್ಯವಂಶಿಯನ್ನು ದೊಡ್ಡ ದಿಗ್ಗಜರು ಮಾತಾಡ್ತಾರೆ, ಅವನಿಗೆ ಹೈಲೈಟ್ ಆಗ್ತದೆ. ಇದು ಯಾರಿಗೂ ಕೂಡ ಇವತ್ತು ಆಗ್ತಾಯಿಲ್ಲ. ಇದಕ್ಕಿಂತ ದೊಡ್ಡ ವಿಷಯಗಳು ಇಲ್ಲ. ಮನುಷ್ಯನಲ್ಲಿ ಕ್ರೀಡೆ ಇದನ್ನು ತೆಗಿಬೇಕಾಗಿತ್ತು. ಕ್ರೀಡೆ ಇರುವುದೇ ದುಃಖ. ಅದಕ್ಕೆ ಕ್ರೀಡೆ ಇರುವುದು ಯಾಕೆ? ಕ್ರೀಡೆಯ ಮತ್ತು ಸಂಸ್ಕೃತಿ ಇರುವುದು ಯಾಕೆ ಅಂದರೆ ಒಳ್ಳೆಯದಕ್ಕೆ ಬೆಂಬಲ ಕೊಡಲಿಕ್ಕೆ, ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ. ಅಲ್ಲಿ ಪೊಲಿಟಿಕ್ಸ್ ಬರಲಿಕ್ಕಿಲ್ಲ. ವ್ಯಕ್ತಿ ಯಾರು ಗೆಲ್ತಾನ, ಸೋತವ ಗೆದ್ದವನಿಗೆ ಚಪ್ಪಾಳೆ ತಟ್ಟೋದು ಕ್ರೀಡೆ, ಅವನನ್ನು ಅಭಿನಂದಿಸೋದು ಕ್ರೀಡೆ.
ರಾಜಕೀಯದಲ್ಲಿ ಅದು ಆಗೋದಿಲ್ಲ, ಬಿಸ್ನೆಸ್ಸಲ್ಲಿ ಆಗೋದಿಲ್ಲ. ಆದ್ದರಿಂದ ಕ್ರೀಡೆಯಲ್ಲೇ ಇಂಥದ್ದೊಂದು ಆದಾಗ ಈಗ ಎಲ್ಲರೂ ಕೂಡ ತಗೊಳ್ತಾರೆ ಸರ್, ಎಲ್ಲ ಮಾತಲ್ಲೂ ಕೂಡ ಒಂದಿದೆ, ಕ್ರೀಡಾ ಮನೋಭಾವ ಅಂತ. ಈಗ ಕ್ರೀಡೆಯಲ್ಲೇ ಕ್ರೀಡಾ ಮನೋಭಾವ ಇಲ್ಲದಿದ್ದರೆ ಈಗ ಇದನ್ನು ಏನಂತ ಹೇಳಬೇಕು. ಸೊ ಎಲ್ಲದನ್ನು ಮೀರಿರುವಂಥದ್ದು ಕ್ರೀಡೆ ಆದಾಗ ಅವನು ಅಂಥ ಟ್ಯಾಲೆಂಟ್ ಅಂತ ಎಲ್ಲರೂ ಜಗತ್ತು ಹೇಳ್ತಾ ಇರುವಾಗ ಅವನನ್ನು ಹೊರಗೆ ಹಿಡಿದು ಯಾವುದಕ್ಕೆ ಅಂತ ಹೇಳಲಿಕ್ಕೆ ಅದನ್ನು ಏನಂತ ಕರಿಬೋದು. ಆದ್ದರಿಂದ ಇಷ್ಟೇ ವೈಭವ ವಿಶೇಷ ಇಷ್ಟೇ, ಅವನು ಡಿಸರ್ವ್ಸ್ ಇಟ್ಟು ಅದು ಯಾರನ್ನು ಹೊರಗಿಡ್ತಾರೆ ಅದು ಭಾಳ ಒಂದು ಭಾರತ ದೇಶಕ್ಕೆ ಟೀಮ್ ಆಗಾಡ್ತಾರೆ. ನಾವು ಇಂಡಿವಿಜುವಲ್ ನಾವು ಕೇಳ್ತಿರಲ್ಲ, ಭಾರತ ದೇಶಕ್ಕೆ ಯಾರು ಈ ಟೀಮನ್ನು ಕೊಟ್ಟು ಅವನು ಆಡಿಸ್ತಾರೆ ಅದು ಈ ದೇಶಕ್ಕೆ ಅದು ಮಾಡಿದ ಅವಮಾನ. ಅಥವಾ ಕ್ರೀಡೆಯಲ್ಲಿ ಯಾರು ಮುಂದೆ ಬರಲಿಕ್ಕೆ ಬರ್ತಾನೆ ಅವನ ಉತ್ಸಾಹವನ್ನು ತಗ್ಗಿಸುವ ಅವಕಾಶ. ವೈಭವ ಸೂರ್ಯವಂತಿ ಇನ್ನೂ ಎಷ್ಟೋ ಜನ ಬರಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಬೇರೆ ಕಡೆ ಏನು ಸಂದೇಶ ಹೋಗ್ತದೆ, ಇಲ್ಲಿ ಸಂದೇಶ ಹೋಗ್ತದೆ, ನೀನು ಏನು ಬೇಕಾದ್ರೆ ಮಾಡು, ಅದು ಎಷ್ಟು ಬೇಕಾದ್ರೂ ಮಾಡು. ಟೀಮಿಗೆ ಹೋಗ್ಬೇಕಾದ್ರೆ ಯಾರ ಕಾಲಿಡಿಬೇಕಾ, ಕೈ ಹಿಡಿಬೇಕಾ, ತಲೆ ಬಗ್ಗಿಸ್ಬೇಕಾ, ಇದು ಸಂದೇಶ ಅಲ್ಲ. ಇದು ದೊಡ್ಡ ರಾಜಕೀಯ, ದೊಡ್ಡ ದುರಂತ. ಈ ದುರಂತ ನಿಲ್ಲಬೇಕು. ಈಗ ಹಾಗಂತೇಳಿ ಸರ್, ಸಂಜು ಸ್ಯಾಮ್ಸನ್ ಒಂದು ಅದ್ಭುತ ಆಟ ಆಡಿ ಭಾರತಕ್ಕೆ ಕಪ್ಪನ್ನು ಗೆಲ್ಲಿಸಿಕೊಟ್ಟಂಥ ಆಟಗಾರ, ಅವರನ್ನು ತೆಗೆಯೋದು, ಅಥವಾ ಈಗಿನ T20ಯ ನಂಬರ್ 1 ಆಟಗಾರ ಅಭಿಷೇಕ್ ಶರ್ಮಾ ಅವರನ್ನು ತೆಗೆಯೋದು, ಇಂಥದ್ದೆಲ್ಲ ಒಂದು ಕ್ವಶನ್ಸ್ ಇಲ್ಲ. ಈ ಕ್ವಶನ್ಗಳು ನೀವು ಆನ್ಸರ್ ಇಲ್ಲ. ಗವಾಸ್ಕರ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಗವಾಸ್ಕರ್ ಇಸ್ ಎ ಟ್ರಯಲ್ ಟೀಮ್. ಇದು ಫೈನಲ್, ಇದು ವರ್ಲ್ಡ್ ಕಪ್ಪಿನ ಫೈನಲ್ ಅಲ್ಲ, ಇದು ವರ್ಲ್ಡ್ ಕಪ್ಪಿಗೆ ತಯಾರಿ. ನೀವು ಜಸ್ಟ್ ಇಮ್ಯಾಜಿನ್, ಇವತ್ತು ಇನ್ನೂ 2 ವರ್ಷ ವರ್ಲ್ಡ್ ಕಪ್ಪಿಗಿದೆ. ಈಗ ಇವತ್ತು ಹೋಗ್ತಾ 1 ವರ್ಷ ಇದೆ, ಇವತ್ತು ಆಡ್ತಾ ತಯಾರಿಯನ್ನು ಕಟ್ಟು. ಈಗ ಐರ್ಲ್ಯಾಂಡಿಗೂ ತಯಾರಿಗೆ ಬೇಕಾಗಿ, ಇಂಗ್ಲೆಂಡಿಗೂ ತಯಾರಿ ಬೇಕು. ತಯಾರಿಗೆ ಆಗೋಗಿ ಯಾರು ಕರ್ಕೊಂಡು ಹೋಗೋದು, ತಯಾರಿ ಮಾಡ್ತಾ ಟೀಮ್ ನೋಡಲಿಕ್ಕೆ. ಐರ್ಲ್ಯಾಂಡ್ ಟೀಮ್ ಗೆದ್ದೇ ವರ್ಲ್ಡ್ ಕಪ್ ಅಲ್ಲ, ಗೆದ್ದರೆ ಓಕೆ, ವರ್ಲ್ಡ್ ಕಪ್ ಫೈನಲ್ ಆಗಿದ್ದರೆ ನಿಮ್ಮ ಮಾತು ಸರಿ. ಇಂಗ್ಲೆಂಡ್ ವರ್ಲ್ಡ್ ಕಪ್ ಫೈನಲ್ ಆಗಿದ್ದರೆ ಬೆಸ್ಟ್ ಟೀಮ್, ಪ್ರೂವ್ ಟೀಮ್, ಓಕೆ. ತಯಾರಿ ಟೀಮ್ನಲ್ಲಿ ಅವರೆಲ್ಲನೂ ಇಟ್ಟುಕೊಂಡು ಒಬ್ಬನನ್ನು ತೆಗೆದು ಹೊರಗಿಟ್ಟು ಒಬ್ಬನನ್ನು ತೆಗೆದು ಹೊರಗಿಟ್ಟು ಆಡಿಸಿ, ಯಾರನ್ನೂ ಡೌನ್ ಇಲ್ಲ, ಇನ್ನೊಬ್ಬನ ಬರೋ ಆಟಕ್ಕೆ ಆಡಿ. ಸೊ ಎಲ್ಲರಿಗೆ ಚಾನ್ಸ್ ಕೊಡಲಿಕ್ಕೆ ಟೀಮ್ ಈ ತಯಾರಿ ಇರೋದು ಹಾಗೆ, ಚಾನ್ಸ್ ಕೊಡಲಿಕ್ಕೆ. ಒಬ್ಬನನ್ನೇ ಆಡಿಸುವ ಸಂಪ್ರದಾಯ ಈ ತಯಾರಿ ಟೀಮ್ಗಳಲ್ಲಿ ಇರುವುದಿಲ್ಲ. ಇದು ಅದೇ ಗುರುತಲ್ಲ. ಅದರಿಂದ ಎಂಟ್ರಿ ಆಗೋದಿದ್ದರೆ ಫೈನಲಿಗೆ ಓಕೆ. ಹಾಗೆ ಇಡೀ ಈ ಟೀಮ್ನ ಉದ್ದೇಶ ಅಂತ. ಅದರಲ್ಲಿ ಸೆಕೆಂಡ್ ಮ್ಯಾಚಲ್ಲಿ ನೀವು ಜಸ್ಟ್ ಇಮ್ಯಾಜಿನ್, ಸೆಕೆಂಡ್ ಮ್ಯಾಚಲ್ಲಿ ಯಾರಿಗೆ ಶೆಡ್ಡಿಗೆ ಕೊಟ್ಟರು, ಇನ್ನೊಬ್ಬನ ಒಳಗೆ ತಂದರು, ಇಬ್ಬರು ನ್ಯೂ ಎಂಟ್ರಿ ಕೊಟ್ಟರ, ಯಾರಿಗೆ ಅವರು ಆಲ್ರೌಂಡರ್ಸ್ ಗೆಲ್ಲಲಿಕ್ಕೆ ಆಲ್ರೌಂಡರ್ಸ್ ಅಂತಂದು ಅವ್ರಿಗೇನು ಪರ್ಫಾರ್ಮೆನ್ಸ್ ತಂದು ಗೆಲ್ಬೋದು ಅಂತಂದು ಅವ್ರಿಗೆ ಕೊಡಲಿಲ್ಲ ಎಂಟ್ರಿ. ಅಲ್ಲಿ ಇಬ್ಬರು ಹೊರಗೆ ಹಾಕಲಿಲ್ಲ, ಕ್ಯಾಪ್ಟನ್ನೇ ಹೊರಗಿಡಲಿಲ್ಲ. IPL ಗೆದ್ದ ಕ್ಯಾಪ್ಟನೇ ಇಲ್ಲ, ಹೊರಗಿಟ್ಟು ಪರ್ಫಾರ್ಮೆನ್ಸ್ ಇಲ್ಲ ಉಂಟಾ ಅಂತೇಳಿ ನೋಡಲಿಕ್ಕೆ ಇವನಿಗೆ ಎಲ್ಲರೂ ಅವಕಾಶ ಕೊಟ್ಟದ್ದು ಒಂದು ಟ್ರೈನ್ ತಗೊಳ್ಳಿ, ಟೆಸ್ಟ್ ನೋಡಿ, ಅವನಿಗೆ ಪರ್ಫಾರ್ಮೆನ್ಸ್ ಆಗ್ತದೆ ಅಲ್ಲ, ಇಮ್ಮೆ ಫೇಲ್. ಆದರೆ ಅವಕಾಶ ಕೊಡುವಂಥದ್ದನ್ನು ನಾವು ಮಾತು. ಅವನಿಗೆ ಯಾರಿಗೆ ಅದು ಸ್ಕೂಲಲ್ಲಿ 100 ಮಾರ್ಕ್ ಬಂದು ಫಸ್ಟ್ ರ್ಯಾಂಕ್ ಬಂದವನಿಗೆ ಸೀಟ್ ಕೊಡದೇ ಇದ್ದರೆ ಇನ್ನೊಬ್ಬನಿಗೆ ಕೊಟ್ಟರೆ ಅವನಿಗೆ ಏನು ಹೇಳ್ತೇನೋ, ಇಲ್ಲ ಅವನಿಗೆ ಸೀಟ್ ಕೊಡಬೇಕಿತ್ತು. ಇಲ್ಲಿ ವಿಷಯ ಇಷ್ಟೇ, ನಾವು ವೀರಾಭಿಷೇಕ, ನನ್ನ ಪೊಲಿಟಿಕ್ಸ್ ಅಲ್ಲ, ನಾವು ಮಾಡೋದು ಒಂದು ಕ್ರಿಕೆಟ್ ಅಭಿಮಾನಿಯಾಗಿಂತ ಮಾತ್ರ ಅಲ್ಲ, ಒಂದು ದೇಶದ ಅಭಿಮಾನಿಯಾಗಿಯೂ ಮಾತಾಡಬಲ್ಲೆ, ಕ್ರಿಕೆಟ್ನ ಅಭಿಮಾನಿ ಹೇಳಬಲ್ಲೆ. ವೈಭವ್ ಸೂರ್ಯವಂಶಿ ಕೊಡದಿರೋದಕ್ಕೆ ಅದರಲ್ಲಿ ಯಾರು ಯಾವ ಎಕ್ಸ್ಪ್ಲನೇಷನ್ ಕೊಟ್ಟರು ಅಲ್ಲ. ಈಗ ಓಕೆ ಸರ್, ಈಗ ಇವತ್ತು ಮ್ಯಾಚು ನಿಮ್ಮದು ಎಕ್ಸ್ಪೆಕ್ಟೇಷನ್ ಏನು ಸರ್? ಇವತ್ತು ಮ್ಯಾಚಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಂತಾರೆ, ಇವತ್ತು ದೇಶದ ಪ್ರಧಾನಿ ಕೂಡ, ಮೋದಿ ಕೂಡ ಯಾರ ವಿರೋಧಿಗಳು ವೈಭವ್ ಸೂರ್ಯವಂಶನಾಗೆ ಆಟ ಆಡಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಅದು ಅಂದರೆ ಈಸ್ ಬಿಕಮ್ ಬೆಂಚ್ ಮಾರ್ಕ್ ಕ್ರಿಕೆಟಿಗೆಲ್ಲ. ಒಬ್ಬ ಯುವಕ ಹೇಗೆ ಸ್ಪರ್ಧಿಸಿ ಹೇಗೆ ಎದುರಿಸ್ಬೋದು ಅಂತ ಹೇಳೋದಕ್ಕೆ ಈಸ್ ಬಿಕಮ್ ಬೆಂಚ್ ಮಾರ್ಕ್. ಹೌದು, ಒಂದೆರಡು ಉದಾಹರಣೆಗಳನ್ನು ನೆನಪಿಸ್ಕೊಳ್ಬೋದು. ಆರಂಭದಲ್ಲಿ ಪ್ರಫುಲ್ ಹಿಂಗೆ ಅಂತ ಹೈದರಾಬಾದಿನ ಆಟಗಾರ, ಅವನು ಔಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ವೈಭವ್ ಸೂರ್ಯವಂಶಿಯನ್ನು ನಾನು ಯಾವ ರೀತಿಯಾಗಿ ಔಟ್ ಮಾಡಬೇಕು ಅಂತ ನನಗೆಲ್ಲ ಟೆಕ್ನಿಕ್ ಗೊತ್ತು ಅಂತ. ಅದಾಗಿ IPLನ 2ನೇ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಒಂದೇ ಓವರ್ಗೆ 4 ಸಿಕ್ಸರ್ ಹೊಡಿತಾರೆ. ಅದಾದ ನಂತರ ಮತ್ತೊಂದು ಬಾರಿ ಹೈಲೈಟ್ ಆಗಿರುವಂಥದ್ದು, ಬೂಮ್ರಾನನ್ನು ಎದುರಿಸ್ತಾರ ವೈಭವ್ ಸೂರ್ಯವಂಶಿ ಅಂತ ಬಂತು. ಬೂಮ್ರಾ ಹಾಕಿದ ಮೊದಲ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂಥ ಆಟಗಾರ. ಆನಂತರ ಈ ಶ್ರೀಲಂಕಾ ವಿರುದ್ಧದ ಮ್ಯಾಚಿನಲ್ಲಿ ಗಲಾಟೆ ಆದ ನಂತರ 94 ರನ್ ಹೊಡಿತಾರೆ. ಇಂಥದ್ದೆಲ್ಲ ಒಂದು ಬಹಳಷ್ಟು ಉದಾಹರಣೆಗಳಿದ್ದಾವೆ. ಇವತ್ತಿನ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇವತ್ತಿನ ಪಂದ್ಯದಲ್ಲಿ ಇವರು ಎಲ್ರಿಗೆ ಸೆನ್ಸ್ ಬರಲಿ ಅಂತ ಹೇಳ್ತೇವೆ. ಈಗ ನಮ್ಮ ಇದರಲ್ಲಿ ವೈಭವನ ಬಗ್ಗೆ ನಾವು ಮಾತಾಡಿದ್ದು ಯಾರಿಗೂ ಈಚೆ ಆಗ್ತದಲ್ಲ. ಆದರೆ ಈ ವಿಷಯಗಳಲ್ಲಿ, ಇಂಥ ವಿಷಯಗಳಲ್ಲಿ ಈ ವಿಷಯ ಜನಗಳು ಚರ್ಚೆ ಮಾಡುವಂಥ ವಿಷಯ ಆಗಬೇಕು. ಇನ್ನು ಮುಂದೆ ಅಂಥದ್ದು ಆಗಬಾರ್ದು. ಅದಕ್ಕೆ ನಮ್ಮ ಒಂದು ಸಣ್ಣ ಒಂದು ಪ್ರೆಸೆಂಟೇಷನ್ ಏನು ಅಂತಾರೆ, ನಮಗೆ ಯಾರಲ್ಲಿ ಇರ್ತಾರೆ ಅವರಿಗಿದು ಸಂದೇಶ ಮುಟ್ಲಿ, ಇನ್ನು ಮುಂದೆ ಆಗೋದಕ್ಕೆ ಒಂದು ಸಂದೇಶ ಆಗಲಿ. ಆಮೇಲೆ ಇವತ್ತು ಅವನು ಕ್ರಿಕೆಟ್ ಆಡಿಸಬೇಕು ಅಂತ ನಮ್ಮದು ಇನ್ನೊಂದು ಗವಾಸ್ಕರ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವನನ್ನು ಆಡಿಸದೆ ಕಡೆಗೆ ಆಡಿಸಿದರೆ ಪ್ರೆಷರ್ ತಂದು ಫೇಲ್ಯೂರ್ ಆಗಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರಾ? ಸೈಕಾಲಜಿಕಲ್ ವಾರ್.
ಇದು ಒಂದು ಅರ್ಥ ಮಾಡಿಕೊಳ್ಳಿ. ಈಗ ಆಡಲಿಕ್ಕೆ ಬಿಡ್ತಾನೆ, ಫ್ರೀಯಾಗಿ ಆಡ್ತಾನೆ, ಔಟ್ ಆದರೆ ಪರವಾಗಿಲ್ಲ. ಇನ್ನು ಕೊನೆಗೆ 2 ಪಂದ್ಯ ಕೊಟ್ಟು ನೀನು ಇದನ್ನು ಆಡಲೇಬೇಕು, ಆಡಿದ್ರೆ ಹೊರಗೆ. ಸೊ ಇವನ ಏನು ಉದ್ದೇಶ? ಆ ಪ್ರೆಷರ್ ನಡೀಲಿ ಆರ್ಥಿಕ ಅಂದಾಜು. ಅವನು ಟೆನ್ಷನ್ ಇಲ್ಲದೆ ಧೈರ್ಯದಿಂದ ಆಡೋ ಆಟಗಾರ ಅಂತ ಅವನನ್ನು ಆಯ್ಕೆ ಆಗಿರೋದು. ಸೊ ಇವರ ಗೇಮ್ ಸೈಕಾಲಜಿಕಲ್ ಗೇಮ್ ಏನು, ಅವನ ನಾಶ ಮಾಡುವಂಥ ಗೇಮಾ ಅಂತ ಹೇಳುವಂಥ ಪ್ರಶ್ನೆ ಕೂಡ ಇರ್ತದೆ. ಆ ಕಾರಣಕ್ಕೆ ಇದು ನಾನು ಗಂಭೀರವಾಗಿ ಈ ವಿಷಯ ತಗೊಂಡು ಇವತ್ತು ನಾನು ಕ್ರಿಕೆಟ್ ಬಗ್ಗೆ ಮಾತಾಡೋದು ಅಂತ ನಿಮ್ಮ ಕ್ವಶನ್ ಇತ್ತು. ಅಲ್ಲ, ಆಶ್ಚರ್ಯ ತುಂಬ ಜನಕ್ಕಾಗಿರೋದು ನೀವು ಕ್ರಿಕೆಟ್ ಬಗ್ಗೆ ಮಾತಾಡೋದು. ಕ್ರಿಕೆಟ್ಸ್ ಜೀವನ ಒಂದು ಭಾಗ, ಕ್ರೀಡೆ ಒಂದು ಭಾಗ, ಎಲ್ಲವೂ ಕೂಡ ಭಾಗ. ನಾವು ಬರೀ ಪೊಲಿಟಿಕ್ಸಿಗೆ ಅಥವಾ ನ್ಯೂಸಿಗಾಗಿ ಪತ್ರಿಕೆ ಚಾನಲ್ ಮಾಡಿದವರಲ್ಲ. ಕ್ರೀಡೆಯಲ್ಲಿ ರಾಜಕೀಯ ಬೇಡ, ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವೇ ಇರಲಿ, ಕ್ರೀಡಾ ಮನೋಭಾವೇ ಇರಬೇಕು. ಕ್ರೀಡೆಯಲ್ಲಿ ಎಲ್ಲ ಇವತ್ತು ಯಾವುದೇ ಫೀಲ್ಡಲ್ಲಿ ಇವತ್ತು ತೆಗೆದಿದ್ರೆ ವೈಭವ್ ಸೂರ್ಯವಂಶಿಯ ಟ್ಯಾಲೆಂಟ್ ಮತ್ತು ಅದು ಅನ್ಯಾಯ ಯಾವುದೇ ರಂಗದಲ್ಲಿ ಆಗಬಾರ್ದು. ಅದು ಯಾವುದೇ ರಂಗದಲ್ಲಿ ಆಗಬಾರ್ದು. ಓಕೆ ಸರ್, ಒಂದು ಚಿಕ್ಕದೊಂದು ಚಿಟ್ಚಾಟ್ ರೀತಿಯಲ್ಲಿ ನಾವು ಮಾತಾಡಿದ್ವಿ. ಧನ್ಯವಾದ ಸರ್. ಯಾಕಂತಂದರೆ ವೈಭವ್ ಸೂರ್ಯವಂಶಿ ಬಗ್ಗೆ ಯಾಕೆ ಮಾತಾಡಿದ್ದೇವೆ ಅನ್ನುವಂಥದ್ದು ಸ್ಪಷ್ಟನೆ. ಕ್ರೀಡೆ ಅಥವಾ ಪುನಃ ಕೊನೆಯಲ್ಲಿ ಮಾತು ವೈಭವ್ ಸೂರ್ಯವಂಶನ ಔಟ್ ಮಾಡೋದು ಅಂತ ಜಗತ್ತು ಎಲ್ಲರೂ ವರಿ ಮಾಡ್ತಾ ಇರುವಾಗ ಇಂಡಿಯಾದವರು ವರಿಯನ್ನು ತೆಗೆದಿದ್ದಾರೆ. ಯಾಕೆಂದರೆ ಅವನನ್ನು ಔಟ್ ಮಾಡದೆ ಹೊರಗಿಟ್ಟು ಅವರಿಗೆ ಗೆಲುವು ಯಾರಿಗೆ ಕೊಟ್ಟರು? ಅಂದರೆ ಅವನನ್ನು ಟೀಮಿನಿಂದ ಹೊರಗೆ ಮಾಡಿ ಜಗತ್ತಿನೆಲ್ಲರ ಟೆನ್ಷನ್ ತೆಗೆದ್ರು. ಔಟ್ ಮಾಡುತ್ತವರ ಟೆನ್ಷನ್ ಇದ್ದದ್ದು, ಔಟ್ ಮಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಇವನನ್ನೇ ಹೊರಗಿಟ್ಟು ಇದು ಹೊರಗೆ ಇಡ್ತಾನೆ ಇದ್ದಾರೆ. ಅಂದರೆ ಉದ್ದೇಶ ಏನು? ಅಷ್ಟರಲ್ಲಿ ಅದೇ ಒಂದು ವಿಷಯದಲ್ಲಿ ಅರ್ಥ ಆಗ್ತದೆ. ಬದಲಾಗ್ಬೋದು, ಇವತ್ತು ಆಡ್ಬೋದು. ಆದರೆ ಒಂದು ಕೊನೆಯ ಮಾತು, ಆದರೆ ಜಗತ್ತಿನ ಎಲ್ಲ ಪ್ಲೇಯರ್ಗಳು ಕೂಡ ಇವನನ್ನು ಔಟ್ ಒಂದು ಟೆನ್ಷನ್ ಎಲ್ಲರೂ ಆಡಿ ಅಂತ ಹೇಳೋರು. ದೇಶ ಕ್ರೀಡಾ ಮನೋಭಾವನ ಜಗತ್ತಿನ ಇತರ ಬರೆಗಳಿದೆ, ಅವನಿಗೆ ಚಾನ್ಸ್ ಕೊಡಬೇಕಂತ ಹೇಳ್ತೇವರು ಹೊರಗಿನವರು. ಅವನು ಆಡಲಿ, ಅದು ಗೆದ್ದರೂ ಬರೋಗಿಲ್ಲ, ಕ್ರೀಡೆಗೆ ಒಳ್ಳೆಯದಾಗ್ತದೆ. ಕ್ರೀಡೆಗೆ ಒಂದು ಇವತ್ತು ಸೆನ್ಸೇಷನ್ ಕೊಟ್ಟವ ವೈಭವ್ ಸೂರ್ಯವಂಶಿ. ಜನಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. ವೈಭವ್ ಸೂರ್ಯವಂಶನಿ ಎಲ್ಲಿ ಹೋದರೂ ವೈಭವ್ ಸೂರ್ಯವಂಶಿ ಇದ್ದ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅದು ಜಗತ್ತಿಗೆ ಗೊತ್ತಾಗಿದೆ. ಇವತ್ತು ವೈಭವ್ ಸೂರ್ಯವಂಶಿ ಆಡಿದರೆ ಫುಲ್ ಮ್ಯಾಚ್ ನೋಡಿಕೊಂಡ ನೋಡ್ತೇವೆ, ಅವನ ಆಟ ನೋಡ್ತೇವೆ, ಎಲ್ಲ ಮ್ಯಾಚ್ ನೋಡ್ತೇವೆ. ವೈಭವ್ ಸೂರ್ಯವಂಶಿ ಆಟ ನೋಡ್ತೇವೆ. ಬಿಕಾಸ್ ನಮಗೆ ಔಟ್ ಆದರೆ ಮುಗಿಯಿತು, ಆಡಿದರೆ ನೋಡ್ತೇವೆ. ಯಾಕೆಂದರೆ ದಿಸ್ ಒನ್ ಮ್ಯಾಚ್ ನಮ್ಮನ್ನು ಕುತೂಹಲವನ್ನು ಪುನಃ ನೋಡುವ ಹಾಗೆ ಮಾಡಿದ ಮ್ಯಾಚ್. ಮತ್ತೆ ಕ್ರಿಕೆಟ್ನತ್ತ ಜಾಸ್ತಿ ಸೆಳೆದಂಥ ಹಾಗಂತ ಬೇರೆಯವರು ಪುನಃ ಅದನ್ನೇ ಅಂತ ರೀತಿಯ ಫಾಲೋ ಮಾಡಿದರೆ ವಿಮೆ ಅಟ್ರಾಕ್ಟಿವ್. ಇಲ್ಲರೂ ಅದನ್ನು ಕಳ್ಕೊಳ್ತಾ ಇದ್ದೇನೆ, ಆಸಕ್ತಿ ಕಳ್ಕೊಳ್ತೇನೆ. ನಮ್ಮಂತೂ ತುಂಬ ಜನ ಇದ್ದಾರೆ. ಹಾಗಾಗಿ ಅವರಿಗೆ ಆಸಕ್ತಿ ಅಲ್ಲ, ನನಗೆ ಆಸಕ್ತಿ ವಿಷಯ. ಅವನಿಗೆ ಸೀಟ್ ಇವತ್ತು ಸಿಗಬೇಕು, ಆಡಬೇಕು, ಮತ್ತು ಆ ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕು. ಅದು 2 ವಿಷಯ ನಮಗೆ. ಇದು ಎಲ್ಲರಿಗೂ ಕೂಡ ಸಂದೇಶ. ಓಕೆ, ಧನ್ಯವಾದ ಸರ್. ವೈಭವ್ ಸೂರ್ಯವಂಶಿ 15 ವರ್ಷ 99 ದಿನದ ಚಿಕ್ಕ ಪ್ರಾಯದ ಹುಡುಗ, IPLನಲ್ಲಿ ಹವಾ ಎಬ್ಬಿಸಿದಂಥ ಹುಡುಗ, ಇಂಡಿಯಾ ಎ ಮ್ಯಾಚ್ನಲ್ಲಿ ಇಂಡಿಯಾ ಎ ಪರ ಅದ್ಭುತವಾದಂಥ ಆಟವನ್ನು ಪ್ರದರ್ಶಿಸಿದಂಥ ಹುಡುಗ. ಏನೂ ಅಂತ ಎದುರು ಬಂದು ಕೇಳಿದರೆ ಅದಕ್ಕೆ ಬ್ಯಾಟ್ನಲ್ಲೇ ಉತ್ತರಿಸುವಂತಹ ತಾಕತ್ವಾಲ, ವಿಶ್ವದ ಯೂನಿವರ್ಸಲ್ ಜೂನಿಯರ್ ಬಾಸ್ ಅಂತ ಕರೆಸಿಕೊಳ್ಳುವಂತಹ ಆಟಗಾರ ವೈಭವ್ ಸೂರ್ಯವಂಶಿಯ ಬಗ್ಗೆ ಯಾಕೆ ಮಾತಾಡಿದ್ದೇವೆ ಅಂದರೆ ಕ್ರೀಡಾ ಮನೋಭಾವ ಬೇಕು, ಕ್ರಿಕೆಟ್ನಲ್ಲಿ ರಾಜಕೀಯ ಆಗೋದು ಬೇಡ, ಅಂಥದ್ದಾಗಬಾರ್ದು. ಇಂಥ ಪುಟ್ಟ ಹುಡುಗನನ್ನು ಕೂರಿಸಿ ಸೈಕಲಾಜಿಕಲ್ ವಾರ್ ಮಾಡಿ ಆತನನ್ನು ಫೇಲ್ಯೂರ್ ಮಾಡುವಂತಹದ್ದಾಗಬಾರ್ದು. ದೇಶ ಎಲ್ಲವೂ ಕೂಡ ಅದನ್ನೇ ಮಾತನಾಡ್ತಾ ಇದೆ, ನಾವು ಕೂಡ ಮಾತನಾಡುವ ಅನ್ನುವಂಥ ಕಾರಣಕ್ಕಾಗಿ ಈ ವಿಶೇಷ ಪಾಡ್ಕಾಸ್ಟ್ ಮಾಡಿದ್ದೇವೆ. ಜೊತೆಗೆ ಮೊದಲೇ ಹೇಳಿದ್ದೆವು ನಾವು, ಅಂದರೆ ಬೇರೆ ಬೇರೆ ಯಾವುದೇ ಸಬ್ಜೆಕ್ಟ್ಗಳಿರಲಿಲ್ಲ, ನೇರವಾಗಿ ವೈಭವ್ ಸೂರ್ಯವಂಶಿ. ಯಾಕೆಂತಂದರೆ ಕ್ರೀಡಾ ಮನೋಭಾವದ ಬಗ್ಗೆ ಮಾತನಾಡೋದಕ್ಕೆ ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಇದು ಇವತ್ತಿನ ವಿಶೇಷ. ವೈಭವ್ ಸೂರ್ಯವಂಶಿಯನ್ನು ಇವತ್ತು ಆಡಿಸಿ ಅನ್ನುವಂಥ ಮನವಿಯೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.